ಬರಗಾಲದ ಬಿಸಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕೆ. ಬರಗಾಲದ ಬಿಸಿ ಅನ್ನುವಂಥದ್ದು ಇದೀಗ ಎಲ್ಲ ಕಡೆ ಕಾಣ್ತಾ ಇದೆ. ಉಡುಪಿ ಜಿಲ್ಲೆ ಆಗಿರ್ಬೋದು, ಮಂಗಳೂರು ಜಿಲ್ಲೆಯಲ್ಲಾಗಿರ್ಬೋದು ಬಹಳಷ್ಟು ಕಾಣ್ತಾ ಇದೆ. ಇದಕ್ಕೆಲ್ಲ ಏನು ಕಾರಣ ಅನ್ನುವಂಥದ್ದು ಬಗ್ಗೆ ಈಗ ಕಾರಣ ಹುಡುಕುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಕಾರಣ ಸಿಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ. ಇದರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಮಾತಾಡಬೇಕು. ನಮ್ಮ ಜೊತೆ ಸಮಾಜ ಸೇವಕರಾದಂಥ ವಿಶು ಶೆಟ್ಟಿ ಅವರಿದ್ದಾರೆ ಕಾರ್ಯಕ್ರಮದಲ್ಲಿ. ನಮಸ್ತೆ. 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 ವಿಶು ಶೆಟ್ಟಿ ಅವರೇ, ಈಗಾಗಲೇ ಎಲ್ಲರೂ ಬಿಸಿಲಿನ ತಾಪವನ್ನು ಹೇಗಿದೆ ಅನ್ನುವಂಥದ್ದು ಈ ಬಾರಿ ಕಂಡಿದ್ದಾರೆ ಅನ್ನುವಂಥದ್ದು. ಆದ್ರೂ ನೀರು ಯಾಕೆ ಅಮೂಲ್ಯ ಅಂತ ಅನಿಸ್ತಾ ಇದೆ? ಇದೀಗಿನ ದಿನಗಳಲ್ಲಿ ಎಲ್ಲರೂ, ಯಾರು ಅಂತ ಹೇಳಲಿಕ್ಕಿಲ್ಲ, ಎಲ್ಲರೂ ಈ ಬಾರಿನ ಬಿಸಿಲಿನ ಒಂದು ತಾಪಕ್ಕೆ ಒಳಗಾಗಿರುವಂಥದ್ದು ಅಥವಾ ನೀರಿನ ಸಮಸ್ಯೆಗಳನ್ನು ಕಾಣ್ತಾ ಇರುವಂಥದ್ದು. ಆದ್ರೂ ಪೋಲಾಗುವ ನೀರುಗಳಿಗೆ ಎಲ್ಲೂ ಅಡೆತಡೆಗಳಾಗ್ತಾ ಇಲ್ಲ. ನೀವು ನೋಡಿರ್ಬೋದು, ನಾವು ಉಡುಪಿಯ ಒಂದು ತಾಲೂಕು ಆಫೀಸಿನಿಂದ ಹಿಂದೆ ಬರುವಾಗ ನಿನ್ನೆಯ ಸಮಯದಲ್ಲಿ ಒಂದು ಫ್ಲಾಟ್ ನಿಂದ ನೀರು ಚುಮ್ಮುತ್ತಿತ್ತು. ಯಾರು ಅದನ್ನು ಗಮನಿಸ್ತಾ ಇಲ್ಲ. ಯಾರಿಗೆ ಬಿಸಿಲಿನ ಬರಗಾಲ ಅನ್ನುವಂಥದ್ದು ಬಹಳಷ್ಟು ಪ್ರಶ್ನೆಗಳು ಮೂಡ್ತಾ ಇಲ್ಲ. ನೋಡಿ ಸರ್, ಈಗ ಬಿಸಿಲಿನ ತಾಪ ಹೇಳ್ತಾ ಇದ್ದೀರಿ. ವರ್ಷದಿಂದ ವರ್ಷಕ್ಕೆ ನಮಗೆ ಬಿಸಿಲಿನ ತಾಪ ಜಾಸ್ತಿ ಆಗ್ತಾ ಉಂಟು. ಅದಕ್ಕೆ ವೈಜ್ಞಾನಿಕ ಕಾರಣ ಬೇಕಾದಷ್ಟು ಉಂಟು. ಇಲ್ಲಿ ಏನಾಗಿದೆ, ಕಾರಣಕ್ಕಿಂತಲೂ ಈಗ ನೀರು ಮತ್ತು ಗಾಳಿ ಮನುಷ್ಯ ಬದುಕಲಿಕ್ಕೆ ಮುಖ್ಯ. ಈಗ ಉಡುಪಿಯಲ್ಲಿ ನೀರಿನ ಬರ ಯಾಕೆ ಬಂತು? ಉಡುಪಿಯಲ್ಲಿ ಈ ನಗರಸಭೆ, ಈಗ ಉಡುಪಿಯ ನಗರದಲ್ಲಿ ನೀರಿನ ಬರ ಸ್ವಲ್ಪ ಕಡಿಮೆ ಇರ್ಬೋದು, ಆದರೆ ಉಡುಪಿ ಜಿಲ್ಲೆಯಲ್ಲಿ ತುಂಬ ಉಂಟು. ಈಗ ಹೊರಗಿನಿಂದ ಬಂದ ಕಾರ್ಮಿಕರು ಹೇಳ್ತಾರೆ, 10 ವರ್ಷ ಮೊದಲು ನಮ್ಗೆ ಇಷ್ಟು ಈಗ ಕೆಲಸಕ್ಕೆ ಹೋದಲ್ಲಿ ಕುಡಿಲಿಕ್ಕೆ ನೀರು ಇಷ್ಟು ಕಷ್ಟ ಆಗ್ತಿರ್ಲಿಲ್ಲ. ಈಗ ನಾವು ಕೆಲಸಕ್ಕೆ ಹೋದಲ್ಲಿ ನಮಗೆ ಕುಡಿಲಿಕ್ಕೆ ನೀರು ಸಿಗ್ತಾ ಇಲ್ಲ. ನಾವೀಗ ಕೆಲವೊಂದು ಸಮಯದಲ್ಲಿ ನಾವು ಹೊರಗಿನಿಂದ ಬಿಸ್ಲೇರಿ ನೀರನ್ನು ಸಹ ಬಾಟ್ಲಿ ನೀರನ್ನು ಪರ್ಚೇಸ್ ಮಾಡಿ ಕುಡಿಯುವಂತ ಪರಿಸ್ಥಿತಿ ಬಂದಿದೆ. ಅದರಲ್ಲೂ ದಂಡ ನಡೀತಾ ಇದೆ. ನೀವು ಹೇಳಿದ್ರಿ ಬಾಟಲ್ ನೀರನ್ನು ಪರ್ಚೇಸ್ ಮಾಡಿ ಎಲ್ಲಾ ಕಂಪನಿಗಳನ್ನು ನೋಡ್ತಾ ಇರಬಹುದು. ಬಿಸಿಲಿನ ತಾಪ ಒಂದು ಕಡೆಯಲ್ಲಿ ಜನಸೇವೆಗೋಸ್ಕರ ಅಂತ ಮಾತಾಡ್ತಾರೆ, ಆದ್ರೆ ಲೂಟಿ ಮಾಡುವಂತ ದಂಧೆಗಳು ನೀರಿನಲ್ಲೂ ಬಿಡ್ತಾ ಇಲ್ಲ. 20 ರೂಪಾಯಿ ಕೊಡುವಂತ ಬಾಟಲ್ ನೀರಿಗೆ ಈಗ 25 ಕೊಡುವಂತ ರೀತಿ. ಆದ್ರೆ 20 ರೂಪಾಯಿ ಹೇಳುವಂತದ್ದು ನೀರು, ನಿಜವಾಗಿ ನಾವು ನೀರು ದುಡ್ಡು ಕೊಟ್ಟು ಕುಡಿಯುವಂತ ಪರಿಸ್ಥಿತಿ ಬಂದದ್ದು ಅದು ನಮ್ಮ ದುರಂತ ಅಲ್ಲ. ಮುಂದಿನ ದಿನಗಳಲ್ಲಿ ಗಾಲಿಗೂ ಅಂತ ಪರಿಸ್ಥಿತಿ ಬರುತ್ತೆ. ನೀವು ಬೇಕಾದ್ರೆ ದುಡ್ಡು ಕೊಟ್ಟು ನೀವು. ಆದ್ರೆ 20 ರೂಪಾಯಿ ಈಗ ಮಾರ್ಕೆಟ್ ರೇಟ್ ಉಂಟು, ಅದಕ್ಕೇನು ಮಾತಾಡುವಾಗಿಲ್ಲ. ಆದ್ರೆ 25 ರೂಪಾಯಿ ಅಥವಾ 30 ರೂಪಾಯಿ ಒಂದು ಪಡ್ಕೊಂಡು ಅಂತ ವಿಷಯ ಬಂದ್ರೆ ಅದು ಖಂಡಿತ ಸರಿಯಲ್ಲ. ಅಂತಹ ಒಂದು ಕ್ರಮ ಮಾರಾಟ ಎಲ್ಲಿಯಾದ್ರೂ ಉಡುಪಿಯಲ್ಲಿ ಆಗ್ತಿದ್ರೆ ತನಿಖಾಧಿಕಾರಿಗಳು ಆ ಬಗ್ಗೆ ಗಮನ ಹರಿಸಿ ಖಂಡಿತ ಮಾಧ್ಯಮಗಳು ಅದರ ಬಗ್ಗೆ ಒಂದು ಸುದ್ದಿ ಮಾಡಿದ್ರೆ ಇವರಿಗೆ ಪ್ರಚಾರಕ್ಕೆ ಬೇಕು, ಇವತ್ತಿಗೆ ಒಂದು ವಿಷಯ ಬೇಕಿತ್ತು, ಇದರ ಬಗ್ಗೆ ಮಾತಾಡ್ತಾರೆ ಅನ್ನುವಂಥದ್ದು ಹೇಳಿಕೆ ಖಂಡಿತ. ಹಾಗೆ 25-30 ರೂಪಾಯಿ ಅಂದ್ರೆ ನನ್ನ ಗಮನದಲ್ಲಿ ಇಲ್ಲ, ಆದ್ರೆ ನಿಮ್ಮ ಗಮನಕ್ಕೆ ಬಂದಿದೆ ಅಂತಾದ್ರೆ 25 ರೂಪಾಯಿಗೆ ಅಲ್ಲಿ 20 ರೂಪಾಯಿಗಿಂತ 1 ರೂಪಾಯಿ ಜಾಸ್ತಿ ತಗೊಂಡ್ರು ಸಹ ತಪ್ಪೆ. ಯಾಕಂದ್ರೆ ಆದಷ್ಟು ಕಡಿಮೆಯಲ್ಲಿ ಜನಸಾಮಾನ್ಯರಿಗೆ ನೀರು ಕುಡಿಯುವಂತ ಒಂದು ವ್ಯವಸ್ಥೆ ಆಗಬೇಕು. ಯಾಕಂದ್ರೆ ಅವರು ಅಸ ಕಾರ್ಮಿಕರಿಗೆ, ಜನಸಾಮಾನ್ಯರಿಗೆ, ಯಾಕಂದ್ರೆ ಈಗ ಈ ನೀರಿಲ್ಲದೆ ಇನ್ನು ಅನಾರೋಗ್ಯಗಳು ಇನ್ನು ಇಷ್ಟು ತನಕ ಉಡುಪಿ ಜಿಲ್ಲೆಯಲ್ಲಿ ಅಷ್ಟು ಪ್ರಕರಣ ದಾಖಲಾಗಲಿಲ್ಲ, ಇನ್ನು ನಿಧಾನವಾಗಿ ದಾಖಲಾಗ್ತದೆ. ಯಾಕಾಗೆಂದ್ರೆ ಇವತ್ತು ನೋಡಿ, ಎಷ್ಟೋ ಕಡೆಯಲ್ಲಿ ಉಡುಪಿಯಲ್ಲಿ ಎಲ್ಲ ಕಡೆ ನಲ್ಲಿ ನೀರಿನ ಕನೆಕ್ಷನ್ ಜಾಸ್ತಿ ಆಗಿದೆ ಉಡುಪಿ ನಗರಸಭೆ ವ್ಯಾಪ್ತಿಯಲ್ಲಿ. ಅದು ಯಾಕೆ ಆಗಿದೆ? ಉಡುಪಿಯಲ್ಲಿ ಸಾಧಾರಣ ಮಟ್ಟಿಗೆ ಹೆಚ್ಚಿನ ಕಡೆಗಳಲ್ಲಿ ಬಾವಿ ನೀರನ್ನು ಉಪಯೋಗ ಮಾಡುವಂತಿಲ್ಲ. ನಿಜವಾಗಿ ಬಾವಿಯ ನೀರು ಶ್ರೇಷ್ಠ ನೀರು. ಆ ನೀರು ಉಪಯೋಗ ಯಾಕೆ ಆಗ್ತಾ ಇಲ್ಲ? ಒಳಚರಂಡಿಯ ದುರವಸ್ಥೆ. ಕಣ್ಣಾರ್ಪಾಡಿಯಲ್ಲಿ ಸಾಧಾರಣ ಒಂದು 50ರಿಂದ 75 ಬಾವಿ ಹೋಯಿತು. ಹಾಗಾದರೆ 50ರಿಂದ 75 ಬಾವಿಯಲ್ಲಿ ಎಷ್ಟು ನೀರು ಸಿಗ್ತದೆ? ಒಂದು ಪಂಚಾಯತಲ್ಲಿ 2-3 ಬಾವಿಯಲ್ಲಿ ಒಂದು ಪಂಚಾಯತ್ನ ಏರಿಯಾಕ್ಕೆ ನೀರು ಸಪ್ಲೈ ಮಾಡ್ತಾರೆ. ಅಲ್ಲಿ 50ರಿಂದ 75 ಬಾವಿ ಹಾಳಾಯ್ತಂತಾದ್ರೆ ಅಲ್ಲಿಯ ಜನರಿಗೆ ನೀರು ನಮ್ಮ ಪಂಚಾಯತ್ ಅಥವಾ ಮುನ್ಸಿಪಾಲಿಟಿ ಪಡಿಬೇಕು. ಇದರ ಬಗ್ಗೆ ಹಿತದ ಬಗ್ಗೆ ಮಾತಾಡ್ತೀರಿ. ಒಂದು ಇನ್ನೊಂದು ಕಡೆಯಲ್ಲಿ ಇನ್ನೊಂದು ಆಂಗಲ್ ಅಲ್ಲಿ ಥಿಂಕ್ ಮಾಡೋದಾದ್ರೆ, ಈಗ 25 ಬಾವಿ ಹಾಳಾಯ್ತು, ಈ ಬಾರಿ ಬೇಸಿಗೆಗಾಲ ಬಂದಾಯ್ತು, ಬರಗಾಲ ಬಂತು, ನೀರು ಹಾಳಾಗಿದೆ ಅಂತ ಹೇಳ್ತಾರೆ. ಟ್ಯಾಂಕರ್ ಅಲ್ಲಿ ನೀರು ಸಪ್ಲೈ ಮಾಡ್ತಾರೆ. ಈ ಒಂದು ಗುತ್ತಿಗೆ ಪಡಿಬೇಕಾದ್ರೆ ಈ ಬಾವಿ ಎಲ್ಲ ಸರಿ ಇದ್ರೆ ಗುತ್ತಿಗೆ ಪಡಿಲಿಕ್ಕೆ ಸಾಧ್ಯನಾ? ಅಲ್ಲ, ಅದರ ಬಗ್ಗೆ ಉಂಟಲ್ಲ, ಜನರು ಮಾತಾಡಬೇಕು. ಅಂತ ಕೆಲಸ ಆಗ್ಲಿಕ್ಕೆ ಬಿಡಬಾರ್ದು. ಜನಸಾಮಾನ್ಯರ ಕೂಗು ಸರಿಯಾಗಿ ಬಂದ್ರೆ ಅಧಿಕಾರಿಗಳು ಅಲ್ಲ ಸರ್ ಹೇಳುವುದೇ, ಒಂದೊಂದು ಪಕ್ಷಕ್ಕೆ ಸೀಮಿತವಾದಂತ ಜನಗಳಿರ್ತಾರೆ, ಬಿಡಲ್ಲ, ಅದು ಸರಿ. ಆದ್ರೆ ಒಂದು ಒಳಚರಂಡಿಯ ನೀರು ಬಾವಿಗೆ ಹೊಕ್ಕಿದ್ರೆ ಅದಕ್ಕಿಂತ ದೊಡ್ಡ ಒಂದು ದುರಂತ ಉಂಟ. ಈಗ ನೋಡಿ, ಕಣ್ಣಾರ್ಪಾಡಿಯಲ್ಲಿ ಎಷ್ಟು ಸಮಯದಿಂದ ಆಯಿತು. ಉಡುಪಿ ಸಿಟಿಯಲ್ಲಿ ಹೆಚ್ಚಿನ ಬಾವಿ ಹೋಯಿತು, ಮಠದ ಬೆಟ್ಟಲ್ಲಿ ಹೋಗಿದೆ, ಬನ್ನಂಜಿಯಲ್ಲಿ ಹೋಗಿದೆ. ಈ ಎಲ್ಲ ಬಾವಿಗಳಲ್ಲಿ ಬರುವಂಥ ನೀರು ಹಾಳಾಯ್ತಂತಾದರೆ ಅದು ಒಂದು ದೇಶಕ್ಕೆ ಅಥವಾ ನಮ್ಮ ನಗರಕ್ಕೆ ಎಷ್ಟು ದೊಡ್ಡ ಒಂದು ದುರಂತ, ಎಷ್ಟು ದೊಡ್ಡ ನಷ್ಟ, ಎಷ್ಟು ಅನಾರೋಗ್ಯಕ್ಕೆ ಕಾರಣ. ಈಗ ನೋಡಿ, ಕೆಲವೊಂದು ಕಡೆಯಲ್ಲಿ ಟ್ಯಾಂಕಿಯಲ್ಲಿ ನೀರು ಸ್ಟಾಕ್ ಉಂಟು, ಮುನ್ಸಿಪಾಲಿಟಿಯಿಂದ ಅಥವಾ ಪಂಚಾಯತಿಂದ ಬರ್ತದೆ ಓವರ್ ಹೆಡ್ ಟ್ಯಾಂಕಿಯಲ್ಲಿ. ನಾನು ಒಂದು ಕಡೆಯಲ್ಲಿ ಟ್ಯಾಂಕಿ ಕ್ಲೀನ್ ಮಾಡ್ತಾ ಇರುವತ್ತಿಗೆ ಹೋಗಿ ಗೋಚೆ ಒಂದು ಅವ್ರ ಹತ್ರ ಕೇಳಿದೆ, ಎಷ್ಟು ಅದೆಂತ ಹೇಳೋದು, 2 ವರ್ಷಕ್ಕೆ 3 ವರ್ಷಕ್ಕೊಮ್ಮೆ ಕ್ಲೀನ್ ಮಾಡೋದು ಹೇಳ್ತಾರೆ. ಕ್ಲೀನ್ ಮಾಡುವವ್ರ ಹತ್ರ ಕೇಳಿದೆ, ಅಲ್ಲಿ ಸಾಧಾರಣ ಅದರೊಳಗೆ ಎಷ್ಟು ಉಂಟಂತ, ಒಂದು 3 ಫೀಟ್ ಮಡ್ಡಿ ಇತ್ತಂತೆ.
ಆ 3 ಫೀಟ್ ಹಾಗಾದರೆ ನಾವು ಕುಡಿಯುವ ನೀರಲ್ಲಿ ಆ ಓವರ್ ಟ್ಯಾಂಕಿಯಲ್ಲಿ ಎಷ್ಟು ಕೆಸರು ಇರ್ಬೋದು, ಮಣ್ಣು ಇರ್ಬೋದು, ಅಥವಾ ಯಾವುದೋ ಒಂದು ಜೀವಿ ಸತ್ತದ್ದು ಇರ್ಬೋದು. ಯಾಕಂದರೆ ಅದರ ಬಾಯನ್ನು ಲಾಕರ್ನೆಲ್ಲ ಮುಚ್ಚುವವರು ನೋಡುವವರು ಇಲ್ಲ. ಕೆಲವೊಂದು ಕಡೆಗಳಲ್ಲಿ ಮಂಗಗಳೆಲ್ಲ ಬಂದಿರ್ತದೆ. ಎಲ್ಲಿಯಾದರೂ ಮಂಗ ಅದಕ್ಕೆ ಬಿದ್ದರೂ ಕೂಡ ಯಾಕಂದರೆ ಬಾಯಿ ಇಲ್ಲ, ಮತ್ತೆ ಮೇಲೆ ಬರಲಿಕ್ಕೆ ಆಗೋದಿಲ್ಲ. ಏನಾದ್ರು ಹೆಚ್ಚು ಕಡಿಮೆ ಆಗಿ ಒಂದು ಪ್ರಾಣಿಯ ಪಕ್ಷಿಯನ್ನು ಬಿದ್ದು ಸತ್ತರೆ ನಾವು ಕುಡಿಯೋದು ಅದನ್ನೇ ಅಲ್ಲ. ಅದನ್ನೊಂದು ವರ್ಷಕ್ಕೊಮ್ಮೆ 6 ತಿಂಗಳಿಗೊಮ್ಮೆ ಕ್ಲೀನ್ ಮಾಡುವ ವ್ಯವಸ್ಥೆ ಉಂಟಾ? 2 ವರ್ಷಕ್ಕೆ 3 ವರ್ಷಕ್ಕೊಮ್ಮೆ ಕ್ಲೀನ್ ಮಾಡ್ತಾರೆ. ಹಾಗಾದರೆ ಇದರ ವ್ಯವಸ್ಥೆ ಎಂಥದ್ದು? ಇದು ಯಾಕೆ ಹೀಗೆ ಆಗ್ತದೆ? ನೀರನ್ನು ಉಳಿಸುವ ಬಗ್ಗೆ ಎಂಥದ್ದು? ನಾವು ಪ್ರಾತ್ಯಕ್ಷಿಕೆ ಮಾಡಿದರೆ ಸಾಧ್ಯ ಇಲ್ಲ. ಒರಿಜಿನಲ್ ಕೆಲಸ ಮಾಡಬೇಕು, ರಿಯಾಲಿಟಿ ಕೆಲಸ ಮಾಡಬೇಕು. ಖಾಲಿ ಪ್ರಾತ್ಯಕ್ಷಿಕೆ ಮಾಡ್ತಾರೆ ಅಧಿಕಾರಿಗಳು, ವೇದಿಕೆಯಲ್ಲಿ ಹೇಳ್ತಾರೆ ಅದು ಮಾಡಬೇಕು ಇದು ಮಾಡಬೇಕು ಎಲ್ಲ ಮಾಡಬೇಕಂತ. ಅದು ಏನೂ ಪ್ರಯೋಜನ ಇಲ್ಲ. ನಮ್ಮ ಅವಿನಾಶ್ರವರು ಗಿಡ ನೆಡುವಂಥ ಕೆಲಸ ಮಾಡ್ತಿದ್ದಾರೆ ನೋಡಿ. ಈಗ ನಾವು ಪ್ರತಿ ವರ್ಷ ಒಂದು 50ರಿಂದ 100 ಗಿಡ ನೆಡ್ತಾ ಇತ್ತು, ಯಾವ್ದು ಮಳೆಗಾಲದಲ್ಲಿ ಮಾತ್ರ. ನಾನೊಂದು ಕೃಷ್ಣ ಅಂಬೊಟ್ಟಿಗೆ ಸೇರ್ಕೊಂಡು ನೆಡ್ತಾ ಇದ್ದೇವೆ. ಆದರೆ ಇವತ್ತು ಅವಿನಾಶ್ ಮಾಡುವುದನ್ನು ನೋಡಿ ನಾನು 6-7 ವರ್ಷದಿಂದ ನಡ್ತಾ ಇದ್ದೇನೆ. ಬಟ್ ನಾವು ಮಳೆಗಾಲ ಅಂತ ಸೀಮಿತ ಇಡಬಾರ್ದಿತ್ತು. ಸಮಯ ಬಂದಾಗ, ಪುರ್ಸೋತಿದ್ದಾಗ, ಬೇಡಿಕೆ ಇದ್ದಾಗ ನಮ್ಮಿಂದ ಸಾಧ್ಯ ಆದರೆ ಒಂದು ಗಿಡ ನಟ್ಟು ಬರುವಂಥ ಕೆಲಸವನ್ನು ನಿರಂತರ, ಯಾಕಂದರೆ ಅವಿನಾಶ್ರದ್ದು ನಾನು ನೋಡಿ ಈಗ ನಾನು ನಿಲ್ಸಿದ್ದೀನಿ, ನಾವು ಸಹ ಇನ್ನು ನಿರಂತರ ಮಾಡಬೇಕಂತ. ಅದು ನಾವು ಕೊಡುವ ಸಮಾಜಕ್ಕೆ ಕೊಡುಗೆ. ಈಗ ನೋಡಿ ಎಲ್ಲ ರಸ್ತೆ ಕಾಂಕ್ರೀಟೀಕರಣ. ನೀವು ಹೇಳ್ತೀರಿ ಸಮಾಜಕ್ಕೆ ಕೊಡುವಂತ ಕೊಡುಗೆ ಅನ್ನುವಂತ. ಎಷ್ಟು ಮಂದಿ ಅಪಹಾಸ್ಯ ಮಾಡ್ತಾ ಇಲ್ಲ ವಿಶ್ವ ಶೆಟ್ಟಿ ಅವರಿಗೆ. ನೋಡಿ ಅಪಹಾಸ್ಯ ಸಮಾಜ ಒಂದು ಥಿಂಕ್ ಮಾಡೋ ರೀತಿಗಳು ಹೇಗಿರುತ್ತೆ ನೋಡಿ. ಅಲ್ಲ ನಾನು ಹೇಳುವಂತ ವಿಶ್ವ ಶೆಟ್ಟಿ ಅವರಿಗೆ ನಾವು ಹುಚ್ಚಿ ಹಿಡಿದಿದೆ ಆಗಿರ್ಬೋದು, ಸಮಾಜ ಸೇವೆ ಅಂತ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಹೇಳುವಂತ ರೀತಿಗಳು ಇದೆ. ಇಲ್ಲ ಅದು ಎಂತಂದ್ರೆ ಅದು ಯಾರು ಹೇಳುದಿಲ್ಲ. ಅದನ್ನುಂಟಲ್ಲ ನೋಡಿ, ಕೆಲವರು ಮಾತ್ರ ಯಾಕೆ ಅಂದ್ರೆ ಏನೋ ಒಂದು ರಾಜಕೀಯ ಲಾಭಕ್ಕೆ ಇನ್ನೊಂದಕ್ಕೆ ಆದ್ರೂ ಹೇಳ್ಬೋದು, ಬಿಟ್ರೆ ನಮ್ಮಂತ ಜನಸಾಮಾನ್ಯರು ಹೇಳುದಿಲ್ಲ. ಅದು ಖಂಡಿತ ಹೇಳುದಿಲ್ಲ. ವಿಶ್ವ ಶೆಟ್ಟಿ ಅವರು ಮುಂದಿನ ದಿನಗಳಲ್ಲಿ ಎಲೆಕ್ಷನ್ಗೆ ನಿಲ್ತಾರಾ ಎನ್ನುವ ನಾನು ನಿಮ್ಮ ಎದುರು ಇವತ್ತು ಪುನಃ ಹೇಳ್ತೇನೆ, ರಾಜಕೀಯಕ್ಕೆ ನಾನು ಹೋಗುದೇ ಇಲ್ಲ. ಬೇಡ. ಆದ್ರೂ ವಿಶ್ವ ಶೆಟ್ಟಿ ಅವರು ಈ ಎಲ್ಲ ಸಮಾಜ ಸೇವೆ ಮಾಡುವ ಏನೋ ಇದರಿಂದ ಒಂದು ಸ್ವಾರ್ಥ ಇರ್ಬೋದು ಅಂತ. ಬಟ್ ಸ್ವಾರ್ಥ ಅಲ್ಲ. ನಾವು ಸಮಾಜಕ್ಕಾಗಿ ಬಂದ ಮೇಲೆ ನಮ್ಮಿಂದ ಆದ ಕೆಲಸವನ್ನು ನಾವು ಮಾಡಲೇಬೇಕು. ಅದರಲ್ಲಿ ಒಂದು ನಿಜವಾಗಿ ಎಂತ ಗೊತ್ತಾ ಸರ್, ರಿಯಾಲಿಟಿಯಲ್ಲಿ ನಾವು ಸಮಾಜ ಸೇವೆ ಮಾಡಿದರೆ ನಮಗೆ ಒಂದು ಸುಖ ಉಂಟು. ಆ ಸುಖ ಪಡೆದವನಿಗೆ ಮಾತ್ರ ಗೊತ್ತು. ಅದರಲ್ಲಿ ಕೂಡ ಒಂದು ಆತ್ಮಸಂತೃಪ್ತಿ ಅಂತ ಉಂಟು. ಆ ಕ್ಷಣಿಕ ಸುಖ ಅಲ್ಲ, ಇದು ದೀರ್ಘಕಾಲದ ಸುಖ. ಅದನ್ನು ಪಡೆದವ ಪುನಃ ಮಾಡ್ತಾನೆ. ಅಲ್ಲ ಈಗ ಮಾಡ್ತಿರುವಂತದ್ದು ಬಿಸಿಲಿನ ಒಂದು ತಾಪ ಏನು ಹೆಚ್ಚಾಯ್ತು, ಹೌದು, ನೀರಿನ ಬವಣೆ ಬಂತು, ಹೌದು, ಇದೆಲ್ಲವನ್ನು ವರ್ಕೌಟ್ ಮಾಡ್ತಾ ಇರುವಂತದ್ದು ಪಕ್ಷಗಳು. ನಾವಿವತ್ತು ನೀರು ಸಪ್ಲೈ ಮಾಡಿದ್ವಿ, ಟ್ಯಾಂಕರ್ ಮೂಲಕ ನೀರು ಸಪ್ಲೈ ಮಾಡಿದ್ವಿ. ವಿರೋಧ ಪಕ್ಷದವರು ಒಂದು ಹೇಳ್ತಾರೆ, ಲಾಭ ಪಡಿತೀವಿ ಮುಂದಿನ ದಿನಗಳಲ್ಲಿ. ಆಡಳಿತ ಪಕ್ಷದವರು ಒಂದು ಹೇಳ್ತಾರೆ. ಆದರೆ ನಿಜವಾಗಿ ಇವತ್ತಿನದಕ್ಕಂತಲ್ಲ, ಇನ್ನು ಮುಂದಿನ ಜನಾಂಗಕ್ಕೆ, ಮುಂದಿನ ಜೀವನಕ್ಕೆ ನಾವು ಈ ನೀರನ್ನು ಉಳಿಸುವ ಕೆಲಸ ಹೇಗೆ ಮಾಡ್ಬೋದು, ಯಾವ ರೀತಿ ಮಾಡ್ಬೋದು, ಯಾವ ರೀತಿ ನೀರು ಹಾಳಾಗದಾಗೆ ನೋಡ್ಬೋದು, ಯಾವ ರೀತಿಯಲ್ಲಿ ಅಂತರ್ಜಲವನ್ನು ಹೆಚ್ಚಿಸಬಹುದು. ಯಾಕಂದರೆ ಎಲ್ಲ ಕಡೆ ಕಾಂಕ್ರೀಟ್ ಇಂಟರ್ಲಾಕ್ ಎಲ್ಲ ಹಾಕಿಬಿಟ್ಟು ನೀರು ಇಂಗುವುದಿಲ್ಲ. ಮತ್ತು ಬಯಲು ಪ್ರದೇಶದಲ್ಲಿ ಪ್ರತಿ ಒಂದು 25-30 ಗದ್ದೆಗೆ ಮೊದಲು ಸಣ್ಣ ಒಂದು ಹಳ್ಳ ಅಂತ ಇರ್ತಿತ್ತು. ಆ ಹಳ್ಳ ಯಾಕೆಂದರೆ ನೀರು ಇಂಗ್ಲಿಕ್ಕಾಗಿ ಮೊದಲಿನವ್ರು ಇಟ್ಟದ್ದು. ಈಗ ಹತ್ತಿರದ ಜಾಗ ತಗೊಂಡವ ಆ ಹಳ್ಳವನ್ನು ಮುಚ್ಚಿ ಅಕ್ರಮ ಸಕ್ರಮ ಮಾಡಿದಾಗ ತನ್ನ ಜಾಗಕ್ಕೆ ಹಾಕೊಂಡು ಬಿಟ್ಟಿದ್ದಾನೆ. ಇದನ್ನು ಕೇಳುವವರು ನೀವು ಮಾತಾಡುವಾಗ ಉಡುಪಿಯಲ್ಲೇ ಹೌದು ಎಷ್ಟು ಕೆರೆಗಳಿವೆ ಅನ್ನುವಂಥ ನೀವು ನೋಡಿದಂತ ಬಾಲ್ಯಾವಸ್ಥೆ. ನಾನು ಬಾಲ್ಯಾವಸ್ಥೆಯಲ್ಲಿ ನಮ್ಮ ಅಂಬಲ್ಪಾಡಿಯ ಬಯಲು ಪ್ರದೇಶ ಮತ್ತು ಆಸುಪಾಸಿನ ಬಯಲು ಪ್ರದೇಶದಲ್ಲಿ ಕಮ್ಮಿಯಲ್ಲಿ ನಾನೊಂದು 60-70 ಸಣ್ಣ ಹಳ್ಳವನ್ನು ನೋಡಿದ್ದೇನೆ. ಈಗ ಒಂದು 5-10 ಹಳ್ಳ ಕೂಡ ಇಲ್ಲ. ಎಲ್ಲೋಯ್ತು? ಯಾಕಂದ್ರೆ ಎಲ್ಲಿ ಹೋಯ್ತು ನಾವು ಕೇಳಲಿಕ್ಕೆ ಆಗ್ತದೆ. ವಿಶ್ವ ಶೆಟ್ಟಿ ಅವರ ಮುಂದಿನ ದಿನಗಳ ಕೆರೆ ಉಳಿಸಿ ಅನ್ನುವಂಥದ್ದು ಹೊಸ ಅಭಿಯಾನವನ್ನು ಮಾಡ್ಲಿಕ್ಕೆ ನೀವು ಶುರು ಮಾಡಬೇಕಾಗಿತ್ತು. ಹೌದು, ಕೆರೆ ಉಳಿಸಬೇಕಂತ ಹೇಳಲಿಕ್ಕೆ ಉಂಟಲ್ಲ, ಅದು ಇನ್ನೊಬ್ಬರಿಗೆ ಇದಕ್ಕೆ ಹೋಗಿ ಆಯ್ತು. ಇನ್ನು ಅದಕ್ಕೆ ಬೇಕಾಗುವ ಅವರು ಸ್ಕೆಚ್ ಮಾಡಿ ಅವರ ಜಾಗದಲ್ಲಿ ಉಂಟಂತ ಬರೆದು ಕೊಟ್ಟಾಯ್ತು. ನಾವು ಅದನ್ನು ಎಲ್ಲಿ ಹುಡ್ಕೊಂಡು ಹೋಗುದು? ನಿಜವಾಗಿ ಬಿಡ್ಬೇಕಂತ ಉಂಟು. ಅದು ಹುಣಿ, ಕಟ್ಟಪುಣಿ ಅಂತ ಇರ್ತದೆ, ಅದಕ್ಕೊಟ್ಟಿಗೆ ಹಳ ಅಂತ ಇರ್ತದೆ. ಹಳ್ಳ ಅದೆಲ್ಲ ಸಾರ್ವಜನಿಕ. ಆ ಗದ್ದೆ ಮಾತ್ರ ಅವ್ರದ್ದಿರ್ಬೋದು. ಹಳ್ಳ ಹೇಳುವಂಥ ಸಾರ್ವಜನಿಕ ನೀರು ಉಳಿಸ್ಲಿಕ್ಕೆ ಕೆಲಸ, ಅದನ್ನೆಲ್ಲ ಹಿಂದಿನಿಂದ ಮಾಡ್ಕೊಂಬಂದರೆ ಈಗ ಅದೆಲ್ಲ ಮಾಯ ಆಗ್ತಾ ಉಂಟು. ಯಾರಿಗೂ ಅದು ಬೇಡ, ಆಧುನಿಕತೆಯೇ ಬೇಕು. ಈ ಆಧುನಿಕತೆಯ ಜಾಸ್ತಿಯಾಗಿ ಸಂಸ್ಕೃತಿ ನಾಶ ಆಗಿ ನಾವು ಈಗ ಅನುಭವಿಸುವುದು. ಇದು ನಮಗೆ ಪ್ರಕೃತಿ ಉಂಟಲ್ಲ ಮುನಿಲಿಕ್ಕೆ ನಾವು ಮಾಡುವ ಕಾರಣ. ನಾವು ವರ್ಷಗಟ್ಟಲೆಯಿಂದ ಪ್ರಕೃತಿ ಹಾಳು ಮಾಡೋದು. ಪ್ರಕೃತಿಗೆ ನಮ್ಮನ್ನು ಹಾಳು ಮಾಡಬೇಕಾದ್ರೆ ಸೆಕೆಂಡ್ ಸಾಕು. ಇದು 100ಕ್ಕೆ 100 ಖಂಡಿತ. ಈಗ ನೀವು ನೋಡಿ, ನೀರನ್ನು ನಾವು ಎಷ್ಟು ಕಡೆ ಹಾಳು ಮಾಡ್ತಾ ಇದ್ದೇವೆ. ನಾನು ಜನರ ಹತ್ರ ಒಂದು ರಿಕ್ವೆಸ್ಟ್ ಮಾಡೋದು ಅಷ್ಟೇ, ಹೆಚ್ಚಾಗಿ ಕಾರ್ಮಿಕರು, ಅದು ಕೂಡ ಡಾಂಬರ್ ಕೆಲಸ ಮಾಡುವವರು, ನಿಮ್ಮ ಕಡೆ ನಮ್ಮ ಒಂದು ನಿಮ್ಮ ಮನೆ ಹತ್ತಿರ ಎಲ್ಲರೂ ಕೆಲಸ ಮಾಡ್ತಾ ಇದ್ರೆ ಅವ್ರು ನೀರು ಕೇಳಿದ್ರೆ ದಯಮಾಡಿ ಕೊಡಿ. ಯಾಕೆಂದರೆ ಇದು ನನ್ನದೊಂದು ಅನುಭವ. ಒಮ್ಮೆ ಈ ಲಂಬಾಣಿ ಜನಾಂಗದವರು ನಮ್ಮ ಹೈವೇಲಿ ಕೆಲಸ ಮಾಡದೇ ಇರುವಾಗ ನಾವು ನೀರಂತ ಬಂದ ಕೂಡಲೇ ನಾನೊಂದು ಪೈಪ್ಲೈನ್ ಪರ್ಮನೆಂಟ್ ಹಾಕಿ ಕೊಟ್ಟೆ. ಅವ್ರಿಗೆ ಒಂದು 10-15 ದಿವಸ ನಿಲ್ತಾರೆ ಅವರು. ಅದಕ್ಕೆ ಕೂಡ ಅಲ್ಲಿದ್ದ ಎಜುಕೇಟೆಡ್ ಪರ್ಸನ್ ಒಬ್ಜೆಕ್ಷನ್ ಮಾಡಿದರು. ಯಾಕಂದರೆ ಅದು ನಮ್ಮ ಕೊಲನಿಯ ನೀರು, ಅದು 25 ಮನೆಗೂ ಸಂಬಂಧಪಟ್ಟ ನೀರು, ಅದನ್ನು ನೀನು ಅವ್ರಿಗೆ ಕೊಡಬಾರ್ದು ಅಂತ. ಅದು ನಾನು ನೀರು ಕೊಟ್ಟೆ. ಅಂಥ ಕೆಲಸ ಯಾರು ಮಾಡಬೇಡಿ ಹೇಳೋದು. ಯಾಕಂದರೆ ಈಗ ಬಿಸಿಲ ಬೇಗ ಆ ಡಾಂಬರ್ ನಮಗೆ
ಇದು ಮಾಮೂಲಾಗಿ ಹೊರಗಡೆ ತಿರ್ಲಿಕ್ಕೆ ಆಗುದಿಲ್ಲ. ಸ್ವಾರ್ಥ ಅನ್ನುವಂಥದ್ದು ಬಹಳಷ್ಟು ಬಹಳಷ್ಟು ಹೆಚ್ಚಾಗ್ತದೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ನೀರ್ ಬರ್ಬೇಕು, 24 ಅವರ್ಸ್ ಬಂದ್ರೆ ನಮ್ಮ ಮನೆಯಲ್ಲಿ ಎಲ್ಲಾ ನೀರು ತುಂಬಿದ್ರು ಗಿಡಗಳಿಗೆ, ಬೇಲಿಗೆ, ವೆಹಿಕಲ್ಗೆ ಮತ್ತೆಂತ ಗೊತ್ತ ಸರ್, ಕಷ್ಟಪಟ್ಟು ನಾವು ನೀರು ಸೇದಿ ಸ್ನಾನ ಮಾಡೋದಾದ್ರೆ ಅಥವಾ ನೀರು ಎಳ್ಕೊಂಡು ಬಂತ ಸ್ನಾನ ಮಾಡೋದಾದ್ರೆ ನಗರದಲ್ಲಿ ಸ್ವಲ್ಪ ಕಡಿಮೆ ಮಾಡ್ತೇವೆ. ಇದಾಗಲ್ಲ, ಪಂಪಲ್ಲಿ ಬರ್ತದೆ, ಎಳ್ದು ಬರಬೇಕು. ಅದಿಲ್ಲ ಬಂದು ನೀವು ಹೇಳಿದಾಗ ಸ್ವಾರ್ಥ. ಆದ್ರೆ ನಾಳೆ ನಮ್ಗೆ ಇದು ಎಲ್ಲಿಗೆ ಬಂದು ನಿಲ್ತದೆ ಹೇಳುವುದನ್ನು ಉಂಟಲ್ಲ, ತಿಳಿದವರು ಮತ್ತೆ ಅಧಿಕಾರಿಗಳು, ಸಮಾಜ ಚಿಂತಕರು ಇನ್ನು ಚಿಂತನೆ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ನಾವೊಂದು ದುರಂತಕ್ಕೆ ಕಾಲಿಟ್ಟಾಗೆ ಆಗ್ತದೆ. ಈಗ ಉಡುಪಿ ನಗರದಲ್ಲಿ ನೀರು ಸಾಧಾರಣ ಮಟ್ಟಿಗೆ ಉಂಟು, ಹೌದು, ನಾವು ಒಪ್ತೇವೆ, ಇರಲಿ, ಇನ್ನೂ ಸಹ ಜಾಸ್ತಿ ಇರ್ತಿತ್ತು. ಈಗ ಕೆಲವು ಕಡೆ 2 ದಿವಸಕ್ಕೊಮ್ಮೆ ನೀರು ಬರ್ತದೆ. ನಮ್ಮ ಮುನ್ಸಿಪಾಲ್ಟಿಯಿಂದ ಒಂದು 8-10 ಟ್ಯಾಂಕರ್ ಏನೋ ದಿವಸಕ್ಕೆ ನೀರು ಹೋಗ್ತದೆ. ಆಗಲಿ ಅಷ್ಟೇ ಕಡಿಮೆ ಆಗ್ತದೆ, ಅದು ಸಹ ಇನ್ನೂ ಹೋಗ್ತಿತ್ತು, ಪ್ರೆಷರ್ ಕಡಿಮೆ ಉಂಟು ಈಗ ನೀರಿದ್ದು. ಹಾಗಾಗಿ ಆದರೆ ಉಡುಪಿಯ ಪಂಚಾಯತಿ ಏರಿಯಾದಲ್ಲಿ ಸುಮಾರು ಕಡೆ ಗ್ರಾಮೀಣ ಮಟ್ಟದಲ್ಲಿ ಪೆರಡೂರು ಇರ್ಬೋದು, ಚಾಂತಾರು ಇರ್ಬೋದು, ಕಡೆಕಾರ್ ಕಿದಿಯೂರು ಇರ್ಬೋದು, ಅಥವಾ ಎಳ್ಳಂಪಳ್ಳಿ, ಬೈರಂಪಳ್ಳಿ ಇರ್ಬೋದು, ಅಲ್ಲೆಲ್ಲ ದಿವಸಕ್ಕೆ 50,000 60,000 ನೀರನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಯಾವುದು ಟ್ಯಾಂಕರ್ ಮುಖಾಂತರ. ಒಮ್ಮೆ ನೀರು ಬಂದರೆ ಮತ್ತೆ 3 ದಿವಸ 4 ದಿವಸ ಬಿಟ್ಟು ಇನ್ನೊಂದು ನೀರು ಬರುವುದು. ಹಾಗಾದ್ರೆ ಅವ್ರಿಗೆ ಅಷ್ಟೆಷ್ಟು ಇರ್ಬೋದು, 3-4 ದಿವಸಕ್ಕೆ ಅವರು ಸ್ಟಾಕ್ ಮಾಡಿ ಅಷ್ಟು ನೀರು ಸ್ಟಾಕ್ ಮಾಡಿ ಇಟ್ಕೊಳ್ಬೇಕಲ್ಲ. ಈಗ ನಮ್ಮ ನಗರದ್ದು ಬಿಡಿ, ಇದಕ್ಕೆ ಏನು ಕಾರಣ? ಹಾಗಾದ್ರೆ ಸರ್ಕಾರದಿಂದ ಅನುದಾನ ಬರಲಿಲ್ವಾ? 100ಕ್ಕೆ 100 ಬಂದಿದೆ. ನಿಮಗೆ ಇನ್ನೊಂದು ಹೇಳ್ತೇನೆ ಸರ್, ಕೆಲವೊಂದು ಪೈಪ್ಲೈನಲ್ಲಿ ನಮ್ಮ ಕಡೆಕಾರ್ಕಿದ್ದೀವ್ರು ಇರ್ಬೋದು, ಅಥವಾ ಮ್ಯಾಕ್ಸಿಮಮ್ ಕಡೆಗಳಲ್ಲಿ 4 ಪೈಪ್ಲೈನ್ ಹಾಕಿದ್ದಾರೆ. 3 ಇಂಚಿದ್ದು 2.5 ಇಂಚಿದ್ದು ಪೈಪ್ಲೈನ್ ನೀರಿಗೆ 4 ಲೈನ್ ಹೋಗ್ಲಿಕ್ಕೆ. ನೀವು ಅದನ್ನು ನಾಳೆ ಓಪನ್ ಮಾಡಿ ನೋಡುವ, 1 ಲೈನಲ್ಲಿ 2 ಲೈನಲ್ಲಿ ತಪ್ಪಿದ್ರೆ ನೀರು ಇರ್ಬೋದು, ಮತ್ತೆ 2 ಲೈನ್ ಎಂಟಿ. ಆ ಪೈಪ್ಲೈನ್ ಯಾಕೆ ಹಾಕಿದ್ದಾರೆ? ಹಾಗಾದರೆ ಆ ಪೈಪ್ಲೈನ್ ಹಾಕೋ ಉದ್ದೇಶ ಎಂತ? ಅಷ್ಟು ನೀರು ಸರಬರಾಜು ಮಾಡುವ ವ್ಯವಸ್ಥೆ ಇದ್ದರೆ ಮಾತ್ರ ಆ ಪೈಪ್ಲೈನ್ ಹಾಕಬೇಕು. ಹಾಗಾದರೆ ನೀರಿನ ಸರಬರಾಜು ಇಲ್ಲದೆ, ಬಾವಿ ಇಲ್ಲದೆ, ಕೊಳವೆ ಬಾವಿ ಇಲ್ಲದೆ ಪೈಪ್ಲೈನ್ ಹಾಕಿದೆ. ಹಾಗಾದರೆ ಈಗ ಪೈಪ್ಲೈನ್ ಕೋಟಿಗಟ್ಟಲೆ ಪೈಪ್ಲೈನ್ ಪ್ರತಿ ಪಂಚಾಯತಲ್ಲಿ ಎಂಟಿ ಆಗಿ ಉಂಟು. ಕಡೆಕಾರ್ ಕಿದಿಯೂರಿನಲ್ಲಿ ಪೈಪ್ಲೈನ್ ಉಂಟು, ಹಿರಿಯಡ್ಕ ಲೈನಲ್ಲಿ ಉಂಟು, ಪೆರಡೂರು ಲೈನಲ್ಲಿ ಉಂಟು, ಬೈರಂಪಲ್ಲಿಯಲ್ಲಿ ಉಂಟು. ಅದೆಲ್ಲ ವೇಸ್ಟ್. ಹಾಗಾದ್ರೆ ಅದಕ್ಕೆ ನೀರು ನೋಡಿ ಇನ್ನೊಂದು ನಿಮಗೆ ಏನು ಚುನಾವಣೆ ನಿಂತಿದಾರ ಅವರ ಕಿಸೆ ಗಟ್ಟಿ. ಯಾಕಂದ್ರೆ ನಾವು ಖರ್ಚು ಮಾಡಿದ್ದೇವೆ ನೋಡಿ, ಹಣ ಸರ್ಕಾರದಿಂದ ಮಂಜೂರಾಗಿ ಬರ್ತದೆ. ಮಂಜೂರಾಗಿ ಬಂದ ಹಣ ಸರಿಯಾಗಿ ವ್ಯಯ ಆಗ್ತಾ ಉಂಟಾ? ಅಲ್ಲಿ ಕೆಲಸ ಕಾರ್ಯ ಆಗ್ತಾ ಉಂಟಾ? ನಾವು 100 ಜನರಿಗೆ ಬರ್ಲಿಕ್ಕೆ ಹೇಳಿ 10 ಜನರಿಗೆ ಅಡಿಗೆ ಮಾಡೋದಾ? 100 ಜನರಿಗೂ ಮಾಡಬೇಕಲ್ಲ. ಇದು ನಾವು ಇಷ್ಟೆಲ್ಲ ಪೈಪ್ಲೈನ್ ಹಾಕಿದ್ದೇವೆ ಅಂತ ಒಂದು ಕೊಡ್ತಾರೆ, ಅಲ್ಲಿ ನೀರು ಎಷ್ಟು ಲೈನಿಂದ ಬರ್ತದೆ ಅದನ್ನು ನೋಡುವುದಿಲ್ಲ. ಇದು ನೋಡಿ, ಕೆಲವು ಒಂದು ನಿಮಗೆ ಇನ್ನೊಂದು ಹೇಳ್ತೇನೆ, ಜನಪ್ರತಿನಿಧಿಗಳಿಂದ ಕೋಟಿಯ ಹಣಗಳು ಹರಿದು ಬರ್ತಾ ಇದೆ, ಕೆಲಸ ಕಾರ್ಯ ಆಗ್ತಾ ಉಂಟು ಅಂತ. ಹಾಗಾದ್ರೆ ಪೈಪ್ಲೈನ್ ನಲ್ಲಿ ನೀರಿಲ್ಲದಿದೆ, ಅದಕ್ಕೆ ಬೇಕಾದಂತ ಬಾವಿಯನ್ನು ಮಾಡಿ. ಈಗ ನಾನು ಇತ್ತೀಚೆಗೆ ಒಂದು, ಅದು ಹೇಳಲಿಕ್ಕೆ ನಾಚಿಕೆ ಆಗ್ತದೆ, ಒಂದು ಬಾವಿ ನೋಡಿದೆ. ಆ ಬಾವಿಯ ತುದಿಗೆ ಹೋಗಿ ನೋಡಿದ್ರೆ 50 ಫೀಟ್ ಡೀಪ್, ಬುಡಕ್ಕೆ ಪುನಃ ಆ ಬಾವಿಯ ಬುಡಕ್ಕೆ ಹೋಗ್ಲಿಕ್ಕೆ ಆಗ್ತದೆ 10 ಫೀಟ್ ಡೀಪ್. ಅಂದ್ರೆ ಒಂದು ಗುಡ್ಡದ ತುದಿಗೆ ಹೋದ್ರೆ ಆ ಬಾವಿ 50 ಫೀಟ್ ಡೀಪ್ ಉಂಟು. ಅಂದ್ರೆ ಗುಡ್ಡದ ತುದಿಯಿಂದ ಉಂಟಲ್ಲ, ಇನ್ನೊಂದು ದಾರಿಯಿಂದ ಅದರ ಬುಡಕ್ಕೆ ಬರ್ಲಿಕ್ಕೆ ಆಗ್ತದೆ, ಬಾವಿಯ ಬುಡಕ್ಕೆ. ಅಂದ್ರೆ ಅಲ್ಲಿ ಏನ್ ಮಾಡಿದ್ದಾರೆ, ಒಂದು 5-6 ರಿಂಗ್ ಉಳಿಸಿ ಮತ್ತೆ ಉಳಿದದೆಲ್ಲ ಬುಡ ತನಕ ರಿಂಗ್ ಇಟ್ಕೊಂಡು ಹೋದದ್ದು. ಅದು ನೆಲದ ಮಟ್ಟ ಅಲ್ಲ. ಹಾಗಾದ್ರೆ ಇದನ್ನು ನೋಡುವವ ಯಾರು? ಒಂದು ಪೈಪ್ಲೈನ್ ಹಾಕಿದ ಮೇಲೆ ಅದರ ಜವಾಬ್ದಾರಿ ಯಾರು? ಅದರ ಅಧಿಕಾರಿ ಯಾರು? ಅದನ್ನು ಯಾರು ನೋಡಿದ್ರು? ಹಾಗಾದ್ರೆ ನಮ್ಮ ಕುಡಿಯುವ ನೀರಿಗೆ ಪ್ರತಿ ವರ್ಷ ಕೋಟಿ ಹಣ ವ್ಯಯ ಆಗ್ತದಲ್ಲ, ಒಂದು 10-20% ಆದ್ರೂ ಪರ್ಫೆಕ್ಟ್ ಆಗಿ ಆಗಿರ್ಬೋದಾ? ಅಲ್ಲ, ಯಾರ್ಯಾರ ಜೋಬಿಗೆ ಸೇರಿ ಹೋಗ್ತಾ ಬೇಡ ಸರ್. ಸರ್ಕಾರದ ಜಾಗ ಉಡುಪಿಯಲ್ಲಿ ಬೇಕಾದಷ್ಟುಂಟು, ಅಲ್ಲಿ ಒಳ್ಳೊಳ್ಳೆ ಬಾವಿ ಮಾಡಲಿ, ಆ ಬಾವಿಯಿಂದ ನೀರು ಸಪ್ಲೈ ಕೊಡ್ಲಿ. ನಗರಸಭೆಗೆ ನಮ್ಮ ಡ್ಯಾಮಿಂದಲೇ ಬರ್ಬೇಕಂತಿಲ್ಲ. ಕೆಲವೊಂದು ಒಳ್ಳೊಳ್ಳೆ ಬಾವಿ ಮಾಡಿದ್ರೆ ಅದರಲ್ಲಿ ಒಳ್ಳೆ ನೀರು ಉಂಟು, ಅದನ್ನು ಫಿಲ್ಟರ್ ಮಾಡ್ಬೇಕಂತಿಲ್ಲ. ಈಗ ನಾವು ಆ ನೀರನ್ನು ಫಿಲ್ಟರ್ ಮಾಡಿ ಕುಡಿಬೇಕು, ಅದಕ್ಕೆ ಬೇಕಾಗುವಷ್ಟು. ಅದು ಆ ಫಿಲ್ಟರ್ ಮಾಡಿದ ನೀರನ್ನು ನಾವು ಅಕ್ವೇರಿಯಂಗೆ ಹಾಕಿದ್ರೆ ಮೀನ್ಸ್ ಆಯ್ತದೆ. ಎಲ್ಲೋ ನಮಗೆ ಸಹ ಸಣ್ಣ ಅದನ್ನೇ ಅಂತ ಹೇಳಿ ಬೆಳಲಿಕ್ಕೆ ಆಗುದಿಲ್ಲ ಬಿಟ್ಟು, ನಮ್ಮ ಗಾಳಿ ಗೀಳಿ ಆಹಾರ ಎಲ್ಲವೂ ವಿಷಯವೇ ಈಗ. ಆದರೂ ಬಾವಿಯ ನಿರ್ಮಾಣ ಜಾಸ್ತಿ ಮಾಡ್ಬೋದಲ್ಲ. ಇಲ್ಲಿ ಎಂತ ಆಗಿದೆ, ಅರ್ಧ ಬಾವಿ ತೋಡಿ ಇಡೀ ಬಾವಿಯ ಬಿಲ್ ಅದು ಮ್ಯಾಕ್ಸಿಮಮ್ ಬೇಕಾದಷ್ಟು ಉಂಟು. ಈ ಹಿಂದಿನಿಂದ ಸಹ ಪಂಚಾಯತ್ ಏರಿಯಾದಲ್ಲಿ ಬೇಕಾದಷ್ಟು ಉಂಟು. ಹಾಗಾದ್ರೆ ಇದಕ್ಕೆಲ್ಲ ಯಾರು ಹೊಣೆ? ಇಲ್ಲಿ ಯಾಕೆ ಕೆಲಸ ಆಗಲಿಲ್ಲ? ನೀರು ಕುಡಿಯುವ ನೀರಿನ ಬರವನ್ನು ಇಂಗಿಸುವಂಥದ್ದು ಉಡುಪಿ ಜಿಲ್ಲೆಯಲ್ಲಿ ದೊಡ್ಡ ಸಂಗತಿ ಅಲ್ಲ. ಕರೆಕ್ಟಾಗಿ ಮಾಡಿದರೆ ಬಂದ ಹಣದಲ್ಲಿ 50% ಬೋಲಾದ್ರೆ ಸಹ ಖಂಡಿತ ಮಾಡಬಹುದು. ಈಗ ಉಡುಪಿ ನಗರದಲ್ಲಿ ಈ ವರ್ಷ ಇನ್ನೊಂದು 10-15 ದಿವಸ ನೀರಿನ ಪರಿಸ್ಥಿತಿ ಇಲ್ಲ. ಆದ್ರೂ ಸಹ ಸರ್, ಎಲ್ಲ ಕಡೆ ಇಲ್ಲ ಅಂತ ಹೇಳಬೇಡಿ. ಉಡುಪಿ ನಗರದ ಹೃದಯ ಭಾಗದಲ್ಲಿರುವ ಮಕ್ಕಳ ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆ, ಅಲ್ಲಿ ನಾನು 6 ತಿಂಗಳಿಂದ ನಗರಸಭೆಗೆ ರಿಕ್ವೆಸ್ಟ್ ಮಾಡಿದ್ದೇನೆ.
ಅಲ್ಲಿ ಸರಿಯಾಗಿ ನೀರಿಲ್ಲ, ಕೆಲವರು ಪಾಪ ಅಲ್ಲಿ ಬರುವುದೇ ಜನಸಾಮಾನ್ಯರು ಹೆಚ್ಚಾಗಿ, ಅಲ್ಲಿ ಬೇರೆಯವರು ಬರ್ಬೋದು, ಮ್ಯಾಕ್ಸಿಮಮ್ ಕಾರ್ಮಿಕರು ಬರ್ತಾರೆ. ಶೆಟ್ಟಿ, ಆ ಬಗ್ಗೆ ಮಾತಾಡುವ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಬೇಕು. ಎಸ್ ವೀಕ್ಷಕರೇ, ಪುಟ್ಟ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಬರಗಾಲದ ಬಿಸಿಗೆ ಸ್ವಾಗತ. ಈಗಾಗಲೇ ನಾವು ಮಾತಾಡ್ತಿದ್ವಿ ಬರಗಾಲದ ಬಿಸಿಯ ಬಗ್ಗೆ. ಮಂಗಳೂರಿನಲ್ಲಿ ಹೇಗಿದೆ ಈ ಬಾರಿ, ಮಂಗಳೂರಿನಲ್ಲಿ ನೀರಿನ ಅಭಾವ ಎಷ್ಟಿದೆ ಅನ್ನುವಂಥದ್ದನ್ನು ಮಾತಾಡಬೇಕು. ಶೆಟ್ಟಿ ಅವರೇ, ಈಗಾಗಲೇ ನಾವು ಉಡುಪಿ ಜಿಲ್ಲೆಯ ಬಗ್ಗೆ ಮಾತಾಡ್ತೀವಿ. ಮಂಗಳೂರಲ್ಲಿ ಈ ಬಾರಿ ಟ್ಯಾಂಕರ್ನಲ್ಲಿ ನೀರು ಸಪ್ಲೈ ಮಾಡುವವರಿಗೆ, ಗುತ್ತಿಗೆದಾರರಿಗೆ ಬಹಳಷ್ಟು ಖುಷಿಯ ದಿನಗಳು, ಯಾಕಂದರೆ ಲಾಭ ಆಗುತ್ತೆ. 6 ಟ್ಯಾಂಕರ್ ನೀರು ಕೊಟ್ಟರೆ 20 ಟ್ಯಾಂಕರ್ ಅಂತ ಕೊಡ್ಬೋದು. ಇಂಥ ಒಂದು ದಂಧೆಗಳು ನಡೀತಾ ಇದೆ. ಸಾರ್ವಜನಿಕರಿಂದ ಕೂಗು ಕೇಳಿ ಬರ್ತಾ ಇರುವಂಥದ್ದು. ನೀರು ಕೊಡ್ತಾ ಇಲ್ಲ, ಆದರೆ ಬಿಲ್ ಅಂತೂ ಪಾವತಿ ಆಗ್ತಾ ಇದೆ. ಇದೊಂದು ದುರಂತ ಅನಿಸ್ತದೆ. ಖಂಡಿತ. ಅಂದರೆ ನೋಡಿ, ಭ್ರಷ್ಟಾಚಾರ ನಡೆಯುವಂಥದ್ದು ನಮಗೆ ಇಲ್ಲಿ ಏನು ಮಾಹಿತಿ ಉಂಟು, ಅದೇ ಮಾಹಿತಿ ಅಲ್ಲಿ ಅದೇ ರೀತಿಯ ಕೆಲಸ ಕಾರ್ಯಗಳು ಅಲ್ಲಿ ಸಾರ್ವಜನಿಕರಿಗೂ ಗೊತ್ತಿದೆ. ಅಲ್ಲಿ ಸಾರ್ವಜನಿಕರ ಕೂಗು ಇರ್ಬೋದು. ಯಾಕೆಂದರೆ ಸಾರ್ವಜನಿಕರ ಅವರಿಂದ ಅವರ ಅನುಭವವನ್ನು ಪಡ್ಕೊಂಡು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ಬೋದು, ಜನಸಾಮಾನ್ಯರ ಅನುಭವವನ್ನು ಪಡ್ಕೊಂಡು ಒಂದು ಕೆಲಸ ಮಾಡಿದರೆ 100ಕ್ಕೆ 100 ಸರಿ ಇಂಥ ಒಂದು ಅಭಾವಗಳು ಬರುವುದಿಲ್ಲ. ಇಲ್ಲಿ ಏನೂ ಇಲ್ಲದವರು ಉಂಟಲ್ಲ, ಒಂದು ಮೀಟಿಂಗ್ ಮಾಡಿ ಡಿಸಿಷನ್ ತಗೊಳ್ತಾರೆ. ಏನೂ ಗೊತ್ತಿಲ್ಲದವರು ಬಂದು ಒಂದು ಕಡೆಯಲ್ಲಿ ಒಂದು ಬೋರ್ವೆಲ್ಲ, ಅಥವಾ ಇನ್ನೊಂದು ಕಡೆಯಲ್ಲಿ ಒಂದು ಬಾವಿಯ, ಅಥವಾ ಇನ್ನೊಂದು ಕಡೆಯಲ್ಲಿ ಆ ನೀರನ್ನು ತಿರುಗಿಸುವಂತ ಯೋಜನೆಯ ಏನೋ ಮಾಡ್ತಾರೆ. ಎತ್ತಿನ ಯೋಜನೆ ನೋಡಿರ್ಬೋದು. ನೋಡಿ, ಅದೇ ನಾನು ಅದರ ಬಗ್ಗೆ ಜನರ ಕೂಗನ್ನು ನಾವು ದಿನಪತ್ರಿಕೆಯಲ್ಲಿ ಬಹಳಷ್ಟು ಕೇಳಿದ್ದೇನೆ. ಯಾಕಂದ್ರೆ ಆ ಕೂಗು ಖಂಡಿತ ಸುಳ್ಳಲ್ಲ. ಯಾಕಂದ್ರೆ ಲಕ್ಷ ಜನರ ಕೂಗು ಉಂಟಲ್ಲಿ. ಆ ಲಕ್ಷ ಜನರ ಕೂಗನ್ನು ಖಂಡಿತ ಕೇಳಬೇಕು. ಅದು ನಮ್ಮ ಪ್ರಜಾಪ್ರಭುತ್ವದ ಒಂದು ಸಂವಿಧಾನದಲ್ಲಿ ಬರ್ತದ್ದು, ಪ್ರಜೆಯಿಂದ ಪ್ರಜೆಗಳಿಗಾಗಿ ಅಂತ. ಹಾಗಾದ್ರೆ ಪ್ರಜೆಗಳ ಮಾತಿಗೆ ಬೆಲೆ ಇಲ್ಲದಿದ್ರೆ ಆಗುದು ಹೇಗೆ ಇದು? ಈಗ ನಿಜವಾಗಿ ಅದರಲ್ಲಿ ಪರಿಸರವಾದಿಗಳಿರ್ಬೋದು, ಬಹಳಷ್ಟು ಗೊತ್ತಿದ್ದವರು ಇರ್ಬೋದು, ಎಲ್ಲರೂ ಮಾತಾಡಿದ್ದಾರೆ ಆ ಯೋಜನೆ ಸರಿಯಲ್ಲ ಅಂತ. ಹಾಗಾಗಿ ಸರಿ ಇರುವುದು ಖಾಲಿ ರಾಜಕೀಯದ ಮುಖಂಡರುಗಳಿಗೆ ಮಾತ್ರ. ಹಾಗಾಗಿ ಜನಸಾಮಾನ್ಯರ ಕಷ್ಟವನ್ನು ಅರಿತು ಜನಸಾಮಾನ್ಯರಿಂದ ಅನುಭವವನ್ನು ಪಡೆದು ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಅಲ್ಲಿ ಆಗುವಂತಹ ಕಷ್ಟವನ್ನು, ದುರಂತವನ್ನು ಖಂಡಿತ ತಪ್ಪಿಸಲಿಕ್ಕೆ ಸಾಧ್ಯ ಉಂಟು. ಯಾಕೆಂದ್ರೆ 10 ಜನರು ಸೇರಿ ಎಲ್ಲಿ ಕೂಡ ರಾಂಗ್ ಸ್ಟೇಟ್ಮೆಂಟ್ ಕೊಡುವುದೇ ಇಲ್ಲ ಖಂಡಿತ. ಮತ್ತೆ ಈಗ ಜನಸಾಮಾನ್ಯರು ತುಂಬಾ ಜನರ ಬಗ್ಗೆ ಕಾಳಜಿ ನೋಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಸಮಯ ಸಿಕ್ಕಿದಾಗ ಸದುಪಯೋಗ ಮಾಡ್ತಾ ಇದ್ದಾರೆ. ಈಗ ನೋಡಿ, ಈಗ ಆ ವಿಷಯಕ್ಕೆ ಸಂಬಂಧ ಇಲ್ಲ. ಎಲ್ಲೋ ಒಂದು ನಾವು ಗೀತನ ಬಗ್ಗೆ ಲಾಸ್ಟ್ ಟೈಮ್ ಕಾಲೇಜ್ ವಿದ್ಯಾರ್ಥಿನಿ ಅನಾರೋಗ್ಯದ ಬಗ್ಗೆ ನಾನೊಂದು ಸಮಾಜದಲ್ಲಿ ಒಂದು ವಿನಂತಿ ಮಾಡಿದ್ದು. ಆ ವಿನಂತಿಗೆ 14 ಲಕ್ಷ ರೂಪಾಯಿ ಅಷ್ಟು ಒಟ್ಟಾಯಿತು. ಹಾಗಾದ್ರೆ ಜನಸಾಮಾನ್ಯರು ಎಲ್ಲವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಆಯ್ತಲ್ಲ. ಈಗ ಜನಸಾಮಾನ್ಯರಿಂದ ಏನೇನೋ ಕೆಲಸ ಆಗುವಾಗ ಅಧಿಕಾರದಲ್ಲಿ ಇರುವವರು ಮತ್ತು ಜನನಾಯಕರಿಂದ ಏನೇನೋ ಮಾಡಬಹುದು. ಈಗ ನೋಡಿ, ಈಗ ತುರ್ತಿಗೆ ಯಾವ ಕೆಲಸ ಆಗುದಿಲ್ಲ, ಇಚ್ಛಾಶಕ್ತಿ ಬೇಕು. ಜನಸಾಮಾನ್ಯರ ಕಷ್ಟವನ್ನು ನಾವು ಪೂರೈಸ್ತೇವೆ, ಜನಸಾಮಾನ್ಯರಿಗೆ ಸ್ಪಂದನೆ ಕೊಡ್ತೇವೆ ಅಂತ ಬೇಕು, ಜನಸಾಮಾನ್ಯರ ಆರೋಗ್ಯವನ್ನು ಕಾಪಾಡ್ತೇವೆ ಅಂತ ಬೇಕು. ಈಗ ನೀವು ಹೇಳ್ತೀರಿ ಮಂಗಳೂರು ಇದಕ್ಕಿಂತ ಎಷ್ಟೋ ದೊಡ್ಡ ಸಿಟಿ, ಅಲ್ಲಿ ಕೂಡ ಲಕ್ಷಾಂತರ ಜನ ಕೂಲಿ ಕಾರ್ಮಿಕರು ಇರ್ಬೋದು. ನೀರು ಕೊಡುವಂತ ವ್ಯವಸ್ಥೆ ಆಗ್ತಾ ಇದೆ. ಈಗ ಅದು ಸರಿ. ಹಾಗಾದ್ರೆ ಕೂಲಿ ಕಾರ್ಮಿಕರು ಎಲ್ಲಿ ಹೋಗ್ಬೇಕಲ್ಲಿ? ಅವ್ರು ಹೇಗೆ ನೀರು ಕುಡಿಬೇಕು? ನೀರಿನಲ್ಲಿ ಆರೋಗ್ಯಕರ ನೀರು ಇರ್ಬೋದಾ? ಸರಿ, ನಿಮ್ ಜೊತೆ ಮಾತಾಡ್ತೇನೆ. ಒಬ್ರು ಕರೆಯಲ್ಲಿದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ತಮ್ಮ ಹೆಸರು ಸರ್? ನೇಮ ಕೊಟ್ಟಾರಿ, ಗುಜ್ಜರಕೆರೆ ಅಂತ. ಹೇಳಿ. ಸರ್, ಮಂಗಳೂರಲ್ಲಿ ನೀರಿನ ಅಭಾವ ನಿಜವಾಗಿ ನಮ್ಮ ರಾಜಕಾರಣ ಇಚ್ಛಾಶಕ್ತಿ ಒಂದು ಇದ್ರೆ ಯಾವಾಗ್ಲೇ ನೀಗಿಸಬಹುದಿತ್ತು. ಹೌದು, ನಿಜವಾಗಿ ನಾವು ಅದನ್ನೇ ಮಾತಾಡ್ತಿದ್ವಿ. ಈಗ ನಾವು ಸಾಧಾರಣ ಎತ್ತಿನ ಹೊಳೆ ಯೋಜನೆ ಬಗ್ಗೆ ಮಾತಾಡ್ತಾರೆ. ಹೌದು, ಎತ್ತಿನ ಹೊಳೆ ಮಾತಾಡ್ತಾರೆ. ಅಷ್ಟೇ ಅಲ್ಲ, ಈಗ ಇಲ್ಲಿ ಮಂಗಳೂರಲ್ಲಿ ಒಂದು 10-15 ಕೆರೆ ಉಂಟು. ಸರಿ, ಒಂದು 10-15 ಕೆರೆ ಉಂಟು. ಈಗ ನಾವು 15 ವರ್ಷದಿಂದ ಈ ಗುಜ್ಜರಕೆರೆ ಬಗ್ಗೆ ಹೋರಾಟ ಮಾಡ್ತಿದ್ದೇವೆ. ಅದಕ್ಕೊಂದು ಸರಿಯಾದ ಪ್ರತಿ ಬಾರಿ ಅದರ ಬಗ್ಗೆ ನಾವು ಧ್ವನಿ ಎತ್ತುವಂತ ಕೆಲಸಗಳನ್ನು ಮಾಡ್ತಲೇ ಇದ್ವಿ. ಹೌದು, ನೀವು ಮಾಡ್ತಾ ಇದ್ದೀರಿ. ಅದಕ್ಕೆ 3.5 ಕೋಟಿ ಖರ್ಚಾಯ್ತು. ಈ ಖರ್ಚಾದ್ದು ಒಂದು ಪ್ರಯೋಜನಕ್ಕೆ ಇಲ್ಲ. ಅಷ್ಟೇ ಅಲ್ಲ, ಈಗ ಸಾಧಾರಣ ಒಂದು ನಾರ್ಮಲಿ ತಗೊಂಡ್ರೆ ಇಲ್ಲೊಂದು ಗುಜ್ಜರಕೆರೆ 3.5
ಎಕರೆ, ಎಮ್ಮೆ ಕೆರೆ 3.5 ಎಕರೆ, ಅದು ಕಾವೂರು ಕೆರೆ 8.5 ಎಕರೆ, ಬೈರಾಡಿ ಕೆರೆ ಒಂದು 2 ಎಕರೆ, ಸರಿ. ಇಷ್ಟೆಲ್ಲ ಕೆರೆ ಇದೆ. ಈ ಕೆರೆಯನ್ನು ಹೂಳೆತ್ತಿ ಸರಿ ಮಾಡಿದ್ರೆ ಇದು ಮಂಗಳೂರು ನೀರಿನ ಅಭಾವ ಸಾಧ್ಯವೇ ಇಲ್ಲ. ಅಲ್ಲ ಏನ್ ಗೊತ್ತಾ, ಇದೆಲ್ಲ ಮಾಡಿದ್ರೆ ನಿಮಗೆ ಟ್ಯಾಂಕರ್ ಅಲ್ಲಿ ನೀರು ಸಪ್ಲೈ ಮಾಡುವಂತ ವ್ಯವಸ್ಥೆಗಳಿಗೆ ಸಿಗಲ್ಲ, ಗುತ್ತಿಗೆದಾರರಿಗೆ ಲಾಭ ಆಗಲ್ಲ, ಜನಪ್ರತಿನಿಧಿಗಳಿಗೆ ಏನಾದ್ರೂ ಆಗ್ಬೇಕು. ಅದಂದ್ರೆ 3 ಟ್ಯಾಂಕರ್ ಬಂದು 10 ಟ್ಯಾಂಕರ್ ಬಿಲ್ ಮಾಡಿದ್ರೆ ಆಯ್ತಾ? ನಿಜವಾಗಿ ಇದು ಎಷ್ಟೋ ಸ್ಥಳೀಯರು ಇಲ್ಲಿ ಆ ಮಾಹಿತಿಯನ್ನು ಹೇಳಿದ್ರು, ನಮ್ಗೆ ನೀಡಿದ್ರು ಆ ಒಂದು ಸಂದರ್ಭದಲ್ಲಿ. ಪ್ರತಿ ಬಾರಿ ಇದದ್ದೇ ಆಗೋದು, ಇಂಥದ್ದು ದಂಧೆಗಳು ನಡಿಬೇಕಾದ್ರೆ ನಿಮ್ಮ ಕೆರೆಗಳನ್ನು ಹೂಳೆತ್ತುವ ಕೆಲಸ ಮಾಡಿದ್ರೆ ಇದು ಆಗಲ್ಲ. ಅದು ಕೆರೆ ಹೂಳೆತ್ತು ಕೆಲಸ ಇದು ಮಾಡಿದ್ರು ಈಗ. ಅಲ್ಲ, ನಾನೊಂದು ಪ್ರಶ್ನೆ ಸರ್ ನಿಮ್ಮ ಹತ್ರ, ಯಾಕಂದ್ರೆ ನೀವು ನೋಡಿದ ದಿನಗಳಿಂದ ಈಗಿನವರೆಗೆ ಎಷ್ಟು ಕೆರೆಗಳು ಮಾಯ ಆಗಿದೆ ನಿಮ್ಮ ವ್ಯಾಪ್ತಿಯಲ್ಲಿ? ಹೌದು, ಈಗ ನೋಡ್ಲಿಕ್ಕೆ ನಮ್ಮೊಂದು ಗುಜ್ಜರೆ ಕೆರೆ, ಮತ್ತೊಂದು ಕಾವೂರು ಕೆರೆ, ಮತ್ತೊಂದು ಬೈರಾಡಿ ಕೆರೆ ಮಾತ್ರ. ಈ ಅರೆಕೆರೆ, ಓನಿ ಕೆರೆ, ಎಮ್ಮೆ ಕೆರೆ, ತಾವರೆ ಕೆರೆ, ಮತ್ತೆ ಈ ಕೆಲವು ಕೆರೆಗಳು ಇಲ್ಲಿ ಮಾಯ. ಏನಾಗಿದೆ ಈಗ ಅದರಲ್ಲಿ ಸಹ ಎಮ್ಮೆ ಕೆರೆಯನ್ನು ಈ ಕಾರ್ಪೊರೇಷನ್ ಅನುದಾನದಿಂದಲೇ ಮುಚ್ಚಿ ಅದನ್ನು ಮಕ್ಕಳಿಗೆ ಆಟದ ಮೈದಾನ ಮಾಡಿ ಅದರಿಂದ ಅವರು 1,000 ರೂಪಾಯಿ ಬಾಡಿಗೆ ತಗೊಳ್ತಾ ಇದ್ದಾರೆ. ಸರಿ, 1,000 ಲಾಭ ಆಗ್ತಾ ಇದೆ ಈಗ. ಹೌದೌದು. ನೀರು ಸಿಗದಿದ್ರು ಚಿಂತಿಲ್ಲ, ಈಚೆಯಿಂದ 10,000 ಖರ್ಚು ಮಾಡಿದ್ರು ಚಿಂತಿಲ್ಲ, ಆಚಿಂದ 1,000 ಲಾಭ ಆಗಬೇಕು. ನಮ್ಮ ಒಟ್ಟಾರೆ ಇದು ರಾಜಕಾರಣಿಗಳ ಸರ್ಕಾರವನ್ನು ದೂರದ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲ, ಇದು ಏನಂದ್ರೆ ನಮ್ಮನ್ನು ಮಂಗ ಮಾಡುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಬ್ರು. ಅದು ಸ್ಪಷ್ಟ. ಅದು ನಿಜವಾಗಿಯೂ ಏನೋ ಒಂದು ಕಡೆಯಲ್ಲಿ ಮುಂಗೈಗೆ ಬೆಲ್ಲ ನಕ್ಕಿಸಿ ಅನ್ನುವಂತ ಒಂದು ಗಾದೆ ಇದೆಯಲ್ಲ, ಅದು ನಿಜವಾಗ್ತಾ ಇದೆ ಈಗಿನ ದಿನಗಳಲ್ಲಿ. ಆದ್ರೆ ಇನ್ನೂ ಎಚ್ಚೆತ್ತುಕೊಳ್ಬೇಕು ನಾವೆಲ್ಲ. ಅದು ಏನಂತ ಹೇಳಿದ್ರೆ ಇಲ್ಲಿ ನಾವು ಎಲ್ಲ ಹೇಳ್ತೇವೆ, ನಾವು ಎಲ್ಲ ಬುದ್ಧಿವಂತರು ಅಂತ ಹೇಳ್ತಾ ಇದ್ದೇವೆ. ನಾವು ಬುದ್ಧಿವಂತರು ಅನ್ನುವಂಥದ್ದು, ಆ ವಂತೆ ಅನ್ನುವಂಥದ್ದು ತುಳುವಲ್ಲಿ ಭಾಷೆಯಲ್ಲಿ ಹೇಳ್ತೇವಲ್ಲ, ಅದು ನಿಜವಾಗಿ ನಮಗೆ ಒಪ್ಪುತ್ತೆ ಒಂದು ಕಡೆಯಲ್ಲಿ. ನಾವೀಗ ಇಷ್ಟು ಹೋರಾಟ ಮಾಡೋದು, ನಮಗೆ ಜನ ಬೆಂಬಲ ಇರ್ತಿದ್ರೆ ಇಷ್ಟುವರೆಗೆ ಅದು ಆಗ್ತಾ ಇತ್ತು. ಅದು ನಿಜವಾಗಿ ಈ ಗುಜ್ಜರೆ ಕೆರೆ ಅನ್ನುವಂಥದ್ದು ಪ್ರತಿ ಬಾರಿ ಬಹಳಷ್ಟು ಸುದ್ದಿ ಆಯ್ತು, ಆದ್ರೆ ಆಶ್ವಾಸನೆ ಅನ್ನುವಂಥದ್ದು ದಿನಂಪ್ರತಿ ಇದೆ. ನಿಮ್ಮ ಟಿವಿ ವಾಹಿನಿಯಲ್ಲಿ ನಾವು ಸ್ಟಾರ್ಟಿಂಗ್ ಇಂದ ಕೊಡ್ತಾ ಇದ್ದೇವೆ ಅದನ್ನು. ಸರಿ, ಮತ್ತು ಹೋರಾಟಗಳು ನಡೀತಾ ಇರ್ತದೆ, ನೋಡುವ ಎಷ್ಟರ ದಿವಸದವರೆಗೆ ಹೋಗುತ್ತೆ. ನಾವು ಅದರ ಬಗ್ಗೆ ಒಂದು ಕಾಳಜಿ ತೋರಿಸುವಂತ ಕೆಲಸಗಳು ಮಾಡ್ತಾ ಇರ್ತೇವೆ. ಸ್ವಾಮಿ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಎಸ್, ಇವರು ಹೇಳಿದ ಒಂದು ಗುಜ್ಜರೆ ಕೆರೆ ಅನ್ನುವಂಥದ್ದು ಬಹಳಷ್ಟು ಅನುದಾನಗಳನ್ನು ಯೂಸ್ ಮಾಡಿದ್ದಾರೆ, ಅದರಿಂದ ಯೋಜನೆಗಳಿಗೆ ಅಥವಾ ಅಲ್ಲಿ ಜನರಿಗೆ ಲಾಭ ಆಗ್ತಾ ಇಲ್ಲ. ಬಂದ್ರೆ ಬಂದಂತ ಬಜೆಟ್ ಅನ್ನು ಖಾಲಿ ಮಾಡಿದ್ದಾರೆ. ನಮ್ಮ ಹಣ ಖಾಲಿ ಮಾಡದಿದ್ರೆ ಹಿಂದೆ ಹೋಗ್ತದೆ. ಆ ಅನುದಾನ ಹಿಂದೆ ಹೋದ್ರೆ ಏನ್ ಲಾಭ? ಉಪಯೋಗ ಇಲ್ಲದಿದ್ರು ಸಹ ತೊಂದರೆ ಇಲ್ಲ. ಇನ್ನು ಈಗ ನಿಜವಾಗಿ ಅದನ್ನು ಸರಿಯಾಗಿ ಉಪಯೋಗ ಮಾಡಿದ್ರೆ ಎಷ್ಟೋ ಕಡೆಯಲ್ಲಿ ಎಷ್ಟೋ ಉಪಯೋಗ ಮಾಡ್ಬೋದು. ಕೆಲವು ಕಡೆಯಲ್ಲಿ ನೋಡಿ ಒಳ್ಳೆ ನೀರು ಬರುವುದಿಲ್ಲ ಅಂತ ಗೊತ್ತುಂಟು, ಅಲ್ಲಿ ಬಾವಿ ತೋಡ್ತಾರೆ. ಒಳ್ಳೆ ನೀರು ಬರುವಂತ ಜಾಗದಲ್ಲಿ ಉಂಟಲ್ಲ ಬಾವಿ ತೋಡುದು. ಜನರಿಗೆ ನಿಜವಾದ ಸರಿಯಾದ ಮಾಹಿತಿ ಕೊಟ್ರೆ ನೀರಿರುವ ಜಾಗವನ್ನು ಬಿಟ್ಟು ಕೊಡುವಂತ ಉಡುಪಿಯಲ್ಲಿ ಪುಣ್ಯಾತ್ಮರು ಬೇಕಾದಷ್ಟು ಜನ ಇದ್ದಾರೆ. ಖಂಡಿತ ಬಾವಿಯಲ್ಲಿ ನಮ್ಮ ಒಂದು ಜಾಗದ ಬಾವಿಯಲ್ಲಿ 10 ಜನರಿಗೆ ನೀರು ಹಾಕ್ತಾ ಕೊಡುವವರಿದ್ದಾರೆ. ಅದನ್ನು ಹೇಳುವವರು ಯಾರು ಇರುವುದಿಲ್ಲ, ಅದನ್ನು ಮಾಹಿತಿ ಕೊಡುವವರು ಇರುವುದಿಲ್ಲ. ಅಂತ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ನಿಜವಾಗಿ ಎಷ್ಟೋ ಈ ತನಕ ಬಂದ ಹಣದಲ್ಲಿ ಉಡುಪಿಯಲ್ಲಿ ನೀರು ಬರಗಾಲ ಎಂಬ ವಾಕ್ಯವೇ ಬರದ ಹಾಗೆ ಮಾಡ್ಬೋದು. ದೇವರ ದಯದಲ್ಲಿ ಖಂಡಿತ ಮಾಡ್ಬೋದು. ಅದನ್ನು ಮಾಡುವುದಿಲ್ಲ. ಮುಖ್ಯವಾಗಿ ನಾನು ಇನ್ನೂ ಸಹ ರಿಕ್ವೆಸ್ಟ್ ಮಾಡೋದು, ಒಳಚರಂಡಿಯನ್ನು ಒಂದು ಸರಿ ಮಾಡಿ. ಆ ಒಳಚರಂಡಿಯಿಂದ ಇದ್ದ ಬಾವಿಗಳೆಲ್ಲ ಹಾಳಾಯಿತು, ನೀರು ಹಾಳಾಯಿತು, ಆರೋಗ್ಯ ಹಾಳಾಯಿತು, ಅದರಲ್ಲಿ ಜನರಿಗೆ ಸಾಂಕ್ರಾಮಿಕ ರೋಗ ಬಂದಿರ್ಬೋದು, ನೈರ್ಮಲ್ಯ ಹೋಯಿತು. ನಾವು ಹೇಳೋದು ಈಗ ನಿಜವಾಗಿ ಅಲ್ಲ ವಿಶ್ವ ಶೆಟ್ಟಿ ಅವರೇ, ಈಗಾಗಲೇ ಕೈಗಾರಿಕಾ ಒಂದು ಕೇಂದ್ರ ಬಹಳಷ್ಟು ಕೇಂದ್ರಗಳು ಹೆಚ್ಚಾಗಿದೆ. ಆದ್ರೆ ಅದಕ್ಕೆ ನೀರಿನ ಅಂಶಗಳು ಎಲ್ಲಿಂದ ಬರುತ್ತೆ? ಅದು ನೀರು ಬರ್ಬೇಕು. ನಾವು ಇದ್ದ ನೀರನ್ನು ತೆಗೆದಲ್ವಾ, ಇದ್ದ ನೀರನ್ನೇ ತೆಗಿಬೇಕಲ್ಲ. ಈಗ ಒಮ್ಮೆ ಹೇಳಿದ್ರು ಆ ಡ್ರೈನೇಜ್ ನೀರನ್ನು ನಾವು ಪುನಃ ರೀಯೂಸ್ ಆಗ ಮಾಡ್ತೇವೆ ಅಂತ. ನನಗೆ ಗೊತ್ತಿಲ್ಲ, ಅದು ಮಾಹಿತಿ ನನ್ನ ಹತ್ರ ಮಾಹಿತಿ ಇಲ್ಲ ಎಲ್ಲಿ ಅವ್ರು ಯೂಸ್ ಮಾಡಿದಾರಂತ. ಅದೇ ನೀರನ್ನು ನಾವು ರೀಫಿಲ್ಟ್ ಮಾಡಿ ಕೆಲವೊಂದು ಇದಕ್ಕೆ ಯೂಸ್ ಮಾಡುವಾಗೆ ಮಾಡ್ತೇವೆ ಅಂತ ಎಲ್ಲಿ ಸಹ ಆಗಲಿಲ್ಲ. ಆ ನೀರುಗಳೆಲ್ಲ ಎಲ್ಲೆಲ್ಲಿ ಪೋಲಾಗ್ತಾ ಉಂಟು. ಒಂದು ಸಮಯದಲ್ಲಿ ನೋಡಿ ನಮ್ಮ ಈ ಇದು ಕರಾವಳಿ ಬೈಪಾಸಿನ ಮುಂದೆ ಹೈವೇಯಲ್ಲಿ ಎಲ್ಲ ಏನೆಲ್ಲ ಕಾರ್ಯಕ್ರಮ ಆಗ್ತಿತ್ತು. ಕೆಲವು ಗದ್ದೆಗಳಿಗೆ ಈಗ ಜನರೇ ಇಳಿತಾ ಇಲ್ಲ. ಕರೆ ಇದೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಗೋಕುಲ್ ದಾಸ್. ಹೇಳಿ ಗೋಕುಲ್ ದಾಸ್ ಅವರೇ. ನನ್ನ ಹೆಸರು ಗೋಕುಲ್ ದಾಸ್ ಪುತ್ತೂರು, ಉಡುಪಿ ಪುತ್ತೂರು. ಹೇಳಿ ಗೋಕುಲ್ ದಾಸ್ ಅವರೇ. ನಾನು ವಿಶ್ವ ಶೆಟ್ಟಿ ಅವರಲ್ಲಿ ಕೂಡ ಅಂದ್ರೆ ಇದೇ ನಮ್ಮ ನಿಟ್ಟೂರು ಆಭರಣ ಶೋರೂಮ್ ಪಕ್ಕದಲ್ಲಿ ರಾಜೀವ್ ನಗರ ಅಂತ ಏರಿಯಾ ಉಂಟಲ್ಲ ಸರ್? ಹೌದೌದು, ಹೇಳಿ ಸರ್. ನೀವು ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡ್ಕೊಂಡು ಮಾತಾಡಿದ್ರೆ ಒಳ್ಳೇದು ಸರ್, ಯಾಕಂದ್ರೆ ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ. ಸರಿ, ರಾಜೀವ್ ನಗರ ಅಂತ ಉಂಟು ಸರ್ ಇಲ್ಲಿ ನಿಟ್ಟೂರು ಆಭರಣ ಶೋರೂಮ್ ಪಕ್ಕದಲ್ಲಿ. ಅಲ್ಲಿ ರಘುಪತಿ ಭಟ್ ಅವರು MLA ಆಗಿರುವಾಗ 12 ಲಕ್ಷ ರೂಪಾಯಿ ಪರಿಹಾರ ನಿಧಿಯಿಂದ ಇದು ಬಾವಿ ತೋಡಿಕೊಟ್ಟಿದ್ದಾರೆ ಅವರಿಗೆ ರಾಜೀವ್ ನಗರ ಏರಿಯಾಕ್ಕೆ.
ಅದ್ರಲ್ಲಿ ಈಗ ನೀರಿಲ್ಲ ಅಂತ ಅವರು ಪರದಾಡ್ತಾರೆ. ಅಂದ್ರೆ ಟ್ಯಾಂಕರ್ ನ ನೀರೇ ಇದು ಮಾಡ್ತಿದ್ದಾರೆ, ಬಟ್ ಆ ಬಾವಿಯ ನೀರನ್ನು ಯೂಸ್ ಮಾಡ್ತಾ ಇಲ್ಲ ಅವರು. ನಿಜವಾಗಿ ಅಲ್ಲ, ಅಲ್ಲಿ ಬಾವಿಯಲ್ಲಿ ನೀರು ಇದೆಯಾ ಈಗ? ಬೇಕಾದಷ್ಟು ನೀರುಂಟು. ನಾನು ಮೊನ್ನೆ ದಿನ ಅಲ್ಲಿ ನೇಮೋತ್ಸವ ಆಯ್ತು ಬಬ್ಬುಸ್ವಾಮಿ ದೇವಸ್ಥಾನದ್ದು, ಸರಿ, ಅವಾಗ ನೋಡಿದೆ ಅಲ್ಲಿ ಬೇಕಾದಷ್ಟು ನೀರುಂಟು. ಅಲ್ಲಿ ಜನ ಅದನ್ನು ಯೂಸ್ ಮಾಡುದಿಲ್ಲ. 12 ಲಕ್ಷ ರೂಪಾಯಿ ಇದು ಮಾಡಿದ್ದಾರೆ, ಅದಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ. ಆ ನೀರಿನಲ್ಲಿ ಏನಾದ್ರು ತೊಂದರೆ ಉಂಟಾ? ಅಲ್ಲ, ನೀರಿನಲ್ಲಿ ಸಮಸ್ಯೆ ಇದೆ, ಕುಡಿಯೋದ್ರಿಂದ ಏನಾದರೂ ಸಮಸ್ಯೆ ಇದೆ ಅನ್ನುವಂಥದ್ದು ಇದೆಯಾ? ಯಾವ್ದು ಸರ್? ನೀರಿನಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಕುಡಿಯೋದ್ರಿಂದ? ಇಲ್ಲ ಸರ್, ಅಂದ್ರೆ ಅದು ಯೂಸ್ ಮಾಡದೆ ಹಾಗೆ. ಅದು ಎಷ್ಟು ವರ್ಷ ಆಯ್ತು, MLA ಆಗಿರುವಾಗ ಮಾಡಿಕೊಟ್ಟಿದ್ದಾರೆ, ಅದನ್ನು ಇಷ್ಟರವರೆಗೆ ಯೂಸೇ ಮಾಡ್ಲಿಲ್ಲ. ಅದು ಬೇಕಾದಷ್ಟು ನೀರುಂಟು. ಅಲ್ಲಿ ಈಗ ನೀರಿನ ಸಪ್ಲೈ ಮಾಡ್ತಾ ಇದ್ದಾರಾ? ಈಗ ಟ್ಯಾಂಕರ್ ನ ಮೂಲಕ ನೀರನ್ನು ಕೊಡುವಂತ ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ. ಅದೇ ಟ್ಯಾಂಕರ್ ಮೂಲಕ ನೀರು ಬರುತ್ತೆ, ಅದನ್ನೇ ಯೂಸ್ ಮಾಡ್ತಿದ್ದಾರೆ. ಮತ್ತೆ ಇದ್ರಲ್ಲಿ ನೀರು ಇದ್ದದನ್ನು ಯೂಸ್ ಮಾಡುದಿಲ್ಲ. ಸರ್, ನೀವು ಅಧಿಕಾರಿಗಳ ಗಮನಕ್ಕೆ ತರಲಿಲ್ವ ಅದನ್ನು? ಅದೇ ನಾನ್ ತರ್ಲಿಲ್ಲ. ನಾನಂದ್ರೆ ಮೊನ್ನೆ ಒಂದ್ಸರ್ತಿ ಹೇಳಿದೆ, ನಿಮ್ಗೆ ಬೇಕಾದಷ್ಟು ನೀರುಂಟು ಮಾರ, ಯಾಕೆ ಅದು ಇದು ಯೂಸ್ ಮಾಡುದಿಲ್ಲ ಅಂತ. ಅದು ನಗರಸಭೆ ಆಡಳಿತಕ್ಕೆ ಬರ್ತದೆ. ಸರಿ ಸರಿ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೊಡಿ. ಇದು ಪರದಾಡ್ತಾರೆ ಅವರು. ಅಲ್ಲ ಸರ್, ನಗರಸಭೆ ಆಡಳಿತಕ್ಕೆ ಬರ್ತದೆ. ನೀವು ನಗರಸಭೆಗೆ ಒಂದು ಆ ಮಾಹಿತಿಯನ್ನು ಕೊಡಿ. ಕೊಡ್ತೇನೆ ಸರ್. ಅಂದ್ರೆ ನಮ್ಮ ವಿಶಿ ಶೆಟ್ಟಿ ಅವರು ಇದ್ದಾರಲ್ಲ ಸರ್, ನೀವೇ ಒಂದು ಇದು ಮಾಡಿದ್ರೆ. ಸರಿ ಸರಿ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡಿ, ನಮ್ಮ ವರದಿಗಾರರಲ್ಲಿ ಕಳಿಸುವಂತ ವ್ಯವಸ್ಥೆಗಳನ್ನು ಮಾಡ್ತೀವಿ. ಯಾಕೆ ನೀರಿದ್ದು ಟ್ಯಾಂಕರ್ ಬಳಸ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ವರದಿಯನ್ನು ನಾವು ಬಿತ್ತರ ಮಾಡ್ತೀನಿ. ಖಂಡಿತ ಅಂತ ನೀರಿರುವ ಬಾವಿಯನ್ನು ಕಾಂಟ್ಯಾಕ್ಟ್ ನಂಬರ್ ಒಂದು ಕೊಡಿ. ಓಕೆ ಸರ್. ಓಕೆ 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 ಓಕೆ, ಯಾರ ಹತ್ರ ಕೊಡ್ಬೇಕು ಸರ್? ನಮ್ಮ ಅಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಕೊಡಿ, ಅಲ್ಲಿ ತೆಗೆದುಕೊಳ್ತಾರೆ. ಎಸ್, ಓಕೆ, ಧನ್ಯವಾದ. ಎಸ್, ಇವರು ಹೇಳಿದಂತ ನೋಡಿ, ಈಗ ನೀರು ಉಂಟು ಹೇಳ್ತಾ ಇದ್ದಾರೆ ಅವರು, ಯಾಕೆ ತೆಗಿತಾ ಇಲ್ಲ? ನಿಜವಾಗಿ ನಾನು ಈಗ ಮಾತಾಡಿದೆ. ಯಾಕಂದ್ರೆ ಟ್ಯಾಂಕರ್ ಅನ್ನು ಬಳಸಿದ್ರೆ ನಿಮ್ಗೆ ಲಾಭ ಆಗತ್ತೆ. ಒಂದಷ್ಟು ಹಿಂಬಾಲಕರಿಗೆ ಲಾಭ ಮಾಡುವ ದೃಷ್ಟಿಯಲ್ಲಿ, ಗುತ್ತಿಗೆದಾರರಿಗೆ ಲಾಭ ಮಾಡುವ ದೃಷ್ಟಿಯಲ್ಲಿ ಅದೆಲ್ಲವನ್ನು ಮುಗಿಸ್ಬೇಕು. ಇನ್ನು ಎಷ್ಟು ದಿವಸ ಇದೆ? 2 ವರ್ಷದಲ್ಲಿ ಮುಗಿಸ್ಬೇಕು. ಇನ್ನು ಬರಗಾಲ ಬರುತ್ತಾ ಗೊತ್ತಿಲ್ಲ, ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಉಡುಪಿ ನಗರದಲ್ಲಿ ಟ್ಯಾಂಕರ್ಗಳ ಸಂಖ್ಯೆ ಕಡಿಮೆ ಉಂಟು ಈಗ. ಅಂದ್ರೆ ಸಾಧಾರಣ ಮಟ್ಟಿಗೆ ಅಷ್ಟು ಟ್ಯಾಂಕರ್ ಯೂಸ್ ಆಗ್ತಿಲ್ಲ. ಅಂದ್ರೆ ದಿವಸಕ್ಕೊಂದು 10 ಟ್ಯಾಂಕರ್ನ ಒಳಗಡೆ ಅಂತ, 10-12 ಒಳಗಡೆ. ಬಟ್ ಪಂಚಾಯತ್ಗಳಲ್ಲಿ ಎಲ್ಲ ಕಡೆ ಯೂಸ್ ಆಗ್ತಾ ಉಂಟು ಮ್ಯಾಕ್ಸಿಮಮ್. ಅಂತೂ ಆ ಕೊರತೆಯನ್ನು ನೀಗಿಸುವಲ್ಲಿ ಜನಸಾಮಾನ್ಯರು ಮತ್ತು ಸಂಘ ಸಂಸ್ಥೆಗಳು ಇನ್ನು ಮುಂದೆ ಕಾರ್ಯರೂಪಕ್ಕೆ ಬೀದಿಗಿಳಿಬೇಕು. ಅಧಿಕಾರಿಗಳನ್ನೇ ನೋಡ್ತಾ, ಕಾನೂನನ್ನೇ ನೋಡ್ತಾ ಇದ್ರೆ ಖಂಡಿತ ಆಗುವುದಿಲ್ಲ. ಈ ಬಗ್ಗೆ ನಾವು ಒಂದು ಮಾದರಿ ಮತ್ತು ಮಾಹಿತಿಯನ್ನು ಎರಡನ್ನೂ ಸಹ ಕೊಟ್ಟು, ಒಂದು ನೀರು ಇಂಗುವಿಕೆಗೆ ಏನು ಮಾಡಬೇಕು, ನೀರು ಪೋಲಾಗದಾಗೆ ಏನು ಮಾಡಬೇಕು, ನೀರು ಹಾಳಾಗದಾಗೆ ಏನು ಮಾಡಬೇಕು. ನೀವು ಇಂಗುವಿಕೆಯ ಬಗ್ಗೆ ಮಾತಾಡಿದ್ರಿ. ಹೌದು, ಇಂಗುವಿಕೆಯ ಬಗ್ಗೆ ಒಂದು 2 ವರ್ಷಗಳ 3 ವರ್ಷಗಳ ಹಿಂದೆ ಆಲೋಚನೆ ಮಾಡುವ. ಹೇಗೆ ಇಂಗುವಿಕೆಯ ಬಗ್ಗೆ ಬಹಳಷ್ಟು ಯೋಜನೆಗಳಂತಂದ್ರು, ಅಲ್ಲಿ ಮಾಡಿದ್ರು, ಅಥವಾ ಸರ್ಕಾರಿ ಜಾಗ ಎಲ್ಲಿದೆ ಅಲ್ಲಿ ಇಂಗುವಿಕೆಯ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡುವಂಥದ್ದು, ಆ ಯೋಜನೆಯನ್ನು ಮಾಡುವಂಥದ್ದು ಎಲ್ಲ ಮಾಡಿದ್ರು. ಎಲ್ಲಿ ಹೋಯ್ತು ಆ ಇಂಗುವಿಕೆ? ಯೋಜನೆ ಮಾಡಿದಲ್ಲ ಸರ್, ಪ್ರಾತ್ಯಕ್ಷಿಕೆ ಮಾಡಿದ್ದು. ನೋಡಿ, ಬೆಂಕಿ ಬಿದ್ದರೆ ಬೆಂಕಿಯನ್ನು ಹೇಗೆ ನೆಂಗಿಸುದು ಅಂತ ತೋರಿಸ್ತಾರೆ. ಬೆಂಕಿ ಬೀಳುವಾಗ ನೆಂಗಿಸ್ಲಿಕ್ಕೆ ಯಾರು ಇರುವುದಿಲ್ಲ. ಅದು ಪ್ರಾತ್ಯಕ್ಷಿಕೆ ಬೇರೆ, ರಿಯಾಲಿಟಿ ಬೇರೆ. ಅದಕ್ಕೆ ನಾನು ಎಂತ ಹೇಳಿದ್ದು, ಸಾರ್ವಜನಿಕರು ಜನಸಾಮಾನ್ಯರು ಬೀದಿಗಿಳಿದ ಕೆಲಸ ಕಾರ್ಯಗಳನ್ನು ಮಾಡಬೇಕು. ನಮ್ಮ ಏರಿಯಾದಲ್ಲಿ ಸರ್ಕಾರದ ಜಾಗದಲ್ಲಿ ಇದ್ರೆ, ಹಳ್ಳ ಇದ್ರೆ ಅದನ್ನು ಸ್ವಚ್ಛ ಮಾಡಿ, ಅಲ್ಲಿ ನೀರು ಇಂಗಿಸುವ ಹಾಗೆ ಮಾಡಿ, ಎಲ್ಲಾ ಕಡೆ ಕಾಂಕ್ರೀಟೀಕರಣ ಮಾಡದು. ಈಗ ತೆಂಗಿನಕಟ್ಟೆಯೂ ಕಾಂಕ್ರೀಟೀಕರಣ, ನಮ್ಮ ಅಂಗಳವೂ ಕಾಂಕ್ರೀಟ್, ಸ್ಲ್ಯಾಬ್, ನಾಗನ ಕಟ್ಟೆ ಕೂಡ ಕಾಂಕ್ರೀಟ್. ನಾವು ಮರವನ್ನು ಕಡ್ದು ಇನ್ನು ನಾಗನಿಗೆ AC ಕುರಿಸೋದು ಒಂದು ಬಾಕಿ ಉಂಟು. ಅಲ್ಲಿ ತನಕ ಪರಿಸ್ಥಿತಿ ಆಗಿದೆ. ಹಾಗಾದ್ರೆ ಈ ರೀತಿ ಆದ್ರೆ ಹಸಿರನ್ನು ನಾವೇ ನಾಶ ಮಾಡಿದ್ರೆ ಮಳೆ ಬರುವುದು ಹೇಗೆ, ಪ್ರಕೃತಿ ಉಳಿಯುವುದು ಹೇಗೆ, ಜನರು ಬದುಕುವುದು ಹೇಗೆ, ಉತ್ತಮವಾದ ಗಾಳಿ ನೀರು ಸಿಗುವುದು ಹೇಗೆ? ಇದಕ್ಕೆ ಯಾರು ಹೊಣೆ? ಎಲ್ಲರೂ ಸಹ ಉಂಟಲ್ಲ. ನೋಡಿ, ಮಾಡಬೇಕು. ಯಾರೇ ಒಬ್ಬ ಕಟ್ಟಡ ಕಟ್ಟಲಿ, ಮನೆ ಕಟ್ಟಲಿ, ಇಷ್ಟು ಸ್ಕ್ವೇರ್ ಫೀಟ್ನ ಮನೆ ಕಟ್ಟುವಾಗ ಅವ ಕಡ್ಡಾಯವಾಗಿ ಇಷ್ಟು ಗಿಡ ನಡಲೇಬೇಕು. ಹೂವಿನ ಗಿಡ ಅಲ್ಲ, ಮರ. ಇಂಥದ್ದು 2 ಅಥವಾ 3 ಇಷ್ಟಕ್ಕೆ ಇಷ್ಟು ನಡಲೇಬೇಕಂತ ಕಾನೂನು ಮಾಡಲಿ. ಶಾಲಾ ಕಾಲೇಜು, ಹೈಸ್ಕೂಲ್ ಮತ್ತು ಕಾಲೇಜು ವಿದ್ಯಾರ್ಥಿಗಳಲ್ಲಿ ಅವರ ಮನವೊಲಿಸುವ ಪ್ರಯತ್ನ ಮಾಡಲಿ. ಈಗ ನಮ್ಮ SP ಅವರ ಒಂದು ಮಕ್ಕಳನ್ನು ಅವತ್ತು ಮನವೊಲಿಸಿದ್ರು, ಒಂದು ಹೆಲ್ಮೆಟ್ ಹಾಕಿ ಅಂತ. ಅವ್ರು ಒಳ್ಳೆಯ ಸಪೋರ್ಟ್ ಕೊಡಲಿಲ್ವಾ? ಅದೇ ರೀತಿಯಲ್ಲಿ ಉತ್ತಮ ರೀತಿಯಾದ ಒಂದು ರಿಯಾಲಿಟಿ ಇರುವಂಥ ವ್ಯಕ್ತಿಗಳಿಂದ ನೀವು ಒಬ್ಬರೊಬ್ಬರದ್ದು ವರ್ಷಕ್ಕೆ ಒಂದು ಗಿಡ ನಡಿ ಅಂತ. ಉಡುಪಿಯಲ್ಲಿ ಒಂದು 5,000 ಸ್ಟೂಡೆಂಟ್ಗಳಿದ್ದಾರೆ. ಖಂಡಿತ ಅದನ್ನೊಂದು ಒತ್ತಾಗಿ ಕರೆಕ್ಟಾಗಿ ಒಂದು ಯಶಸ್ವಿ ಕಾರ್ಯಾಚರಣೆ ಮಾಡಿದರೆ 5,000 ಗಿಡವನ್ನು ಈಸಿ 1 ವರ್ಷದಲ್ಲಿ ನಡ್ಬೋದು. ಅಂಥ ಕಾರ್ಯಾಚರಣೆ ಯಾಕೆ ಮಾಡುವುದಿಲ್ಲ? ಇದು ಅಂತ ಉಂಟು, ನಮ್ಮ ತುಳುವಲ್ಲಿ ಒಂದು ಗಾದೆ ಉಂಟು, ಮದ್ಮೆ ದೊಂಪಡು ಮುಂಡ ಸಮ್ಮನ ಅಂತ. ನಮ್ಮ ಕೆಲಸ ಕಾರ್ಯಗಳೆಲ್ಲ ಅಷ್ಟೇ, ಖಾಲಿ ಪ್ರಾತ್ಯಕ್ಷಿಕೆ ಮಾತ್ರ. ರಿಯಾಲಿಟಿ ಕೆಲಸ ಮಾಡಲಿ, ನೀರು ಇಂಗಿಸುವಂಥ ಕೆಲಸ ಕಾರ್ಯವನ್ನು ಮಾಡಲಿ. ಅದರ ಬಗ್ಗೆ ಯುವ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಂಘ ಸಂಸ್ಥೆಗಳಿಗೆ ಸರಿಯಾದ ಕೆಲಸ ಕಾರ್ಯವನ್ನು ಕೊಡಲಿ. ಅದಕ್ಕೆ ಸರ್ಕಾರ ಉಂಟಲ್ಲ, ಹಣ ಬಿಡುಗಡೆ ಮಾಡೋದು ಬೇಡ. ಎಲ್ಲಿ ಹಣ ಬಿಡುಗಡೆ ಮಾಡುತ್ತದೆ ಅಲ್ಲಿ ಹಾಳಾಯಿತು. ಜನರು ನಿಸ್ವಾರ್ಥವಾಗಿ ಕೆಲಸ ಕಾರ್ಯಗಳನ್ನು ಇಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ಕೆಲಸ ಮಾಡಲಿ.
ಅದನ್ನು ಅಧಿಕಾರಿಗಳು ಮಾಡಲಿ. ಎಲ್ಲಿ ಕೂಡ ಸರ್ಕಾರದ ಯೋಜನೆಯಿಂದ ಹಣ ಬಂತು ಅದು ಹೋಯ್ತು, ಅದು ಅವರಿಗೆ ಸಂಬಂಧಪಟ್ಟವರಿಗೆ ಅಂತ ಇತ್ತು. ಅವ ಯಾವ ಪಕ್ಷದವ ಇವ ಯಾವ ಪಕ್ಷದವ ಕೆಲಸ ಮಾಡುವ ಯಾವುದು ಅಂಥದ್ದಕ್ಕೆ ಅವಕಾಶವೇ ಬೇಡ. ಜನರ ಮನವನ್ನು ಒಲಿಸಲಿ. ಜನರು ಖಂಡಿತ ತಯಾರಾಗಿದ್ದಾರೆ. ಇವತ್ತು ನಿಜವಾಗಿ ಜನರು ಉಂಟಲ್ಲ ಸಮಾಜಕ್ಕೆ ಕೊಡುವಂತ ಕೊಡುಗೆಯನ್ನು ಜಾಸ್ತಿ ಕೊಡ್ತಾನೆ ಇದ್ದಾರೆ. ಕೆರೆಯ ಬಗ್ಗೆ ಮಾತಾಡುವ. ಈಗ ಕೆರೆ ಹೇಳಿದ್ರು ಒಬ್ರು, ನಾನು ನೋಡ್ತಾ ಇದ್ದಾಗೆ ಬಹಳಷ್ಟು ಹೆಚ್ಚಿನ ಕೆರೆಗಳಿತ್ತು, ಇದೀಗ 15 ಮಾತ್ರ ಸೀಮಿತ ಆಗಿದೆ. ಎಕರೆಗಟ್ಟಲೆ ಕೆರೆಯ ಬಗ್ಗೆ ಮಾತಾಡಿದ್ರು. ಆವಾಗ ನೋಡಿದ್ರೆ ಇಷ್ಟೆಲ್ಲ ಕೆರೆಗಳಿತ್ತು, ಹೌದು, ಕಡಿಮೆ ಆಗ್ತಿದೆ. ಮುಂದಿನ ದಿನಗಳು ಇದರ ಬಗ್ಗೆ ಆಲೋಚನೆ ಮಾಡುವಂತ ದಿನಗಳು ಬೇಕಾಗಿದೆ, ಖಂಡಿತ ಬೇಕಾಗಿದೆ. ಇನ್ನು ನಾವೊಂದು ಸಮಾಜದಲ್ಲಿ ಒಂದು ಎಲ್ರಿಗೂ ಎಚ್ಚರಿಕೆ ಸಹ ಕೊಡಬೇಕು, ಎಲ್ಲಿ ಸಹ ಇನ್ನು ಕೆರೆ ಮುಚ್ಚಬೇಡಿ ಅಂತ. ಜಾಗ ತಗೊಂಡವರು ಸಹ ಉಂಟಲ್ಲ, ಎಲ್ಲಿ ಕೂಡ ಆದದ್ದು ಆಯ್ತು, ಇನ್ನೂ ಇದ್ದ ಕೆರೆಯನ್ನಾದ್ರೂ ಉಳಿಸುವ. ಯಾಕಂದ್ರೆ ಎಷ್ಟೋ ಕಡೆ ಕೆರೆ, ಕೆಲವು ಕಡೆ ಸರ್ಕಾರದ ಅನುದಾನದಲ್ಲಿ ಇಂಪ್ರೂವ್ಮೆಂಟ್ ಆದ ಕೆರೆಗಳುಂಟು. ಆ ಏರಿಯಾದಲ್ಲಿ ನೀರಿನ ಜಲಮಟ್ಟ ತುಂಬಾ ಜಾಸ್ತಿ ಆಗಿದೆ. ಹಾಗಾದ್ರೆ ನಮಗೆ ಕೆಲಸ ಕಾರ್ಯ ದೇವರು ಕೊಟ್ಟರು ಪೂಜಾರಿ ಬಿಡ ಹೇಳಿದಾಗೆ ನಮಗೆ ದೇವರು ಕೊಟ್ಟ ಒಂದು ಜ್ಞಾನ ಉಂಟು, ಶಕ್ತಿ ಉಂಟು, ಅದನ್ನು ಸದುಪಯೋಗ ಮಾಡ್ಲಿಕ್ಕೆ ಆಗುದಿಲ್ವಾ? ನಮಗೆ ಕಾನೂನಿನಲ್ಲಿ ಏನು ಅವಕಾಶ ಉಂಟು ಅದನ್ನು ಉಪಯೋಗ ಮಾಡ್ಲಿಕ್ಕೆ ಆಗುದಿಲ್ವಾ? ನಾವು ಅನಾರೋಗ್ಯಕ್ಕೆ ಯಾಕೆ ಬೀಳ್ತೇವೆ? ನಾನು ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೇನೆ ಸರ್. ಇವತ್ತು ಯಾರಿಗೆ ಒಂದು ನೀರಿನಲ್ಲಿ ಸಂಶಯ ಇದ್ರೆ, ಅಥವಾ ಆ ನೀರಿನಲ್ಲಿ ಕಲುಷಿತ ಇರ್ಬೋದು, ಅಥವಾ ಯಾವುದಾದ್ರೂ ಒಂದು ಡ್ರೈನೇಜ್ ನೀರ, ಅಥವಾ ಒಂದು ಆ ನೀರಿನ ಗುಣಮಟ್ಟ ಸರಿ ಇಲ್ಲ ಅಂತ ಆದರೆ, ಸರ್ಕಾರದ ಉಡುಪಿ ಜಿಲ್ಲಾಸ್ಪತ್ರೆ ಸರ್ವಾಲೆನ್ಸ್ ಡಿಪಾರ್ಟ್ಮೆಂಟ್ ಅಂತ ಇದೆ. ಆ ಡಿಪಾರ್ಟ್ಮೆಂಟಿಗೆ ನಾವು ಸ್ಯಾಂಪಲ್ ನೀರನ್ನು ತಗೊಂಡು ಹೋದರೆ ಅವರು ಉಚಿತವಾಗಿ ಟೆಸ್ಟ್ ಮಾಡಿ ಹೇಳ್ತಾರೆ. ಮತ್ತು ಗಂಭೀರ ಚಿಂತನೆ ಇದ್ದರೆ ಅವರೇ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ. ಇದನ್ನು ಸಾರ್ವಜನಿಕರು ಸದುಪಯೋಗ ಮಾಡಬೇಕು. ಯಾಕಂದರೆ ಇನ್ನು ಮಳೆ ಸ್ವಲ್ಪ ಲೇಟ್ ಆದರೆ ವಾಂತಿ ಭೇದಿ, ಜ್ವರಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು, ಟೈಫಾಯ್ಡ್ಗಳು ಇನ್ನು ಬರುವಂಥದ್ದು ಜಾಸ್ತಿ. ಇದನ್ನು ನಾವು ಉಂಟಲ್ಲ ಎಲ್ಲಿಯಾದರೂ ಈಗ ಡ್ರೈನೇಜ್ ನೀರು ಎಲ್ಲ ಕಡೆ ಸಹ ಉಂಟು, ಬೇರೆ ಕಡೆ ಮತ್ತೆ ಡೀಪ್ ಹೋದಾಗ ನೀರು ಕೆಲವು ಕಡೆ ಹಾಳಾಗಿರ್ತದೆ. ಜನರು ದಯಮಾಡಿ ಅಂಥ ಸಂಶಯ ಉಂಟಂತಾದರೆ ಆ ನೀರನ್ನು ಉಚಿತವಾಗಿ ಸರ್ಕಾರದ ಆಸ್ಪತ್ರೆಯ ಸರ್ವಾಲೆನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಪರೀಕ್ಷೆ ಮಾಡಿಸಿ ಒಂದು ಖಚಿತಪಡಿಸಿಕೊಳ್ಳೋದು ತುಂಬ ಒಳ್ಳೆಯದು. ಅದನ್ನೊಂದು ಮಾಡುವಂಥ ಕೆಲಸ ಆಗಬೇಕು. ಮತ್ತೊಂದು, ನಾವು ಈಗಾಗಲೇ ಕೆರೆಯ ಬಗ್ಗೆ ಮಾತಾಡುವಾಗ ಹೂಳೆತ್ತುವ ಕೆಲಸಗಳನ್ನು ಮಾಡಬಹುದಿತ್ತು. ಹೌದು, ತಡವಾಗಿ ಎಚ್ಚೆತ್ತುಕೊಳ್ತಾರೆ. ಈಗ ನೀವು ನೋಡಿರ್ಬೋದು, ಕೆರೆಯ ಹೂಳೆತ್ತುವಂಥ ಕೆಲಸಗಳನ್ನು ಈ ಟೈಮಲ್ಲಿ ಮಾಡುವಂಥದ್ದು, ನೀರೇ ಇರಲ್ಲ, ಆದ್ರೆ ಆ ಹೂಳೆತ್ತುವಂಥ ಕೆಲಸಗಳನ್ನು ಆದ್ರೂ ಈ ಟೈಮಲ್ಲಿ ಆದ್ರೂ ಮಾಡಿ ಮುಗಿಸಿದ್ರೆ ತೊಂದರೆ ಅಲ್ಲ. ಇನ್ನು ಮಳೆ ಬಂದ ಮೇಲೆ ಮಾಡಿದ್ರೆ ಅಲ್ಲ, ಇನ್ನು ಒಂದು ತಿಂಗಳು ಇರುವುದು, ಒಂದು ತಿಂಗಳಲ್ಲಿ ಇನ್ನು ಮಳೆ ಬರುತ್ತೆ. ಯಾಕಂದ್ರೆ ಮಾರ್ಚಲ್ಲೆಲ್ಲ ಅದನ್ನು ಮುಗಿಬೇಕು. ಮಾರ್ಚಲ್ಲಿ ಮಾಡುವಂಥದ್ದು ಬಹಳ ಉತ್ತಮ. ಏಪ್ರಿಲ್ ಮೇ ಎಲ್ಲ ಹೇಳಲಿಕ್ಕೆ ಆಗುದಿಲ್ಲ. ಯಾವುದೇ ಕೆಲಸ ಕಾರ್ಯ ಇರಲಿ ಸಮಯಕ್ಕೆ ಸರಿಯಾಗಿ ಒಂದು ಉತ್ತಮ ಗುಣಮಟ್ಟದಿಂದ 100ಕ್ಕೆ 100 ಸರಿ ಮಾಡ್ಲಿಕ್ಕೆ ಆಗದಿದ್ರು 100ಕ್ಕೆ 50 ಆದ್ರೂ ಸರಿ ಮಾಡುವ ಹಾಗೆ, ಸರ್ಕಾರದ ಹಣ 100ಕ್ಕೆ 100 ವಿನಿಯೋಗ ಆಗದಿದ್ರು ಒಂದು 50% ಆದ್ರೂ ವಿನಿಯೋಗ ಆಗುವ ಹಾಗೆ ಮಾಡಿದ್ರೆ ಜನರ ಕಷ್ಟ ಕಾರ್ಪಣ್ಯಗಳನ್ನು ಬಹಳಷ್ಟು ನಾವು ಕಡಿಮೆ ಮಾಡಬಹುದು. ಕರೆ ಇದೆ. ಹಲೋ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಮಲ್ಲು ನಾಯ್ಕ್. ಹೇಳಿ ಸರ್. ಈ ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೇವೆ. ಹೇಳಿ. ಎಲ್ಲಿಯಾದ್ರೂ ರೆಕಾರ್ಡ್ ಉಂಟಾ ಸರ್? ಎಷ್ಟು ಮುಂಚೆ ಕೆರೆ ಇತ್ತು, ಎಷ್ಟು ಈಗ ಕೆರೆ ತೆಗೆದು ಬಿಲ್ಡಿಂಗ್ ಮಾಡಿದ್ದಾರೆ, ಅಂತದೇನಾದ್ರೂ ರೆಕಾರ್ಡ್ ಇದೆಯಾ ಸರ್? ಅಲ್ಲ, ಈಗಾಗಲೇ ಒಬ್ರು ಕರೆ ಮೂಲಕ ಒಬ್ರು ಪ್ರಾತ್ಯಕ್ಷಿಕವಾಗಿ ಮಾತಾಡಿದ್ರು. ಇನ್ನೊಬ್ರು ನಮ್ಮ ಇಲ್ಲಿ ಶೆಟ್ಟಿ ಅವರು ಇದ್ದಾರೆ, ಆಲ್ರೆಡಿ ದಾಖಲಾತಿಗಳನ್ನು ನಾವು ನೀಡುವಂತ ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಹೌದು ಸರ್, ಅದೇ ಯಾಕಂದ್ರೆ ಎಲ್ಲಾ ಕಡೆ ಕೆರೆಯನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ, ಎಲ್ಲಾ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ನಿಜವಾಗಿ ನೀವು ಅದರ ಬಗ್ಗೆ ಹೋರಾಟನೇ ಮಾಡಬೇಕು. ಈಗ ಮುಂದಿನ ದಿನಗಳಲ್ಲಿ RTA ಮೂಲಕ ಅದರ ಮಾಹಿತಿ ತೆಗೆಯುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಮಾಡದಿದ್ರೆ ನಾವು ಇಲ್ಲಿ ಈ ಬರದ ಛಾಯೆ ಅನ್ನುವಂಥದ್ದು ಮತ್ತಷ್ಟು ಹೆಚ್ಚಾಗುತ್ತೆ. ನಿಜವಾಗ್ಲೂ ಸರ್, ಈ ಪ್ರೋಗ್ರಾಮ್ ಒಟ್ಟಿಗೆ ಮಳೆ ಕೊಯ್ಲು ಬಗ್ಗೆಯೂ ಸ್ವಲ್ಪ ಗಮನ ಕೊಡ್ಬೇಕು ಸರ್. ನಿಜವಾಗಿ ಯೂಸ್ ಆಗ್ತದ ಅಂತ ಅದ್ರ ಬಗ್ಗೆ ಯಾವುದೇ ಪರ್ಟಿಕ್ಯುಲರ್ ಸಿಗ್ತಾ ಇಲ್ಲ. ಇಂಥದೊಂದು ಪ್ರೋಗ್ರಾಮ್ ಮಾಡಿದ್ರೆ ಈಗ ನಮ್ಮಂತವ್ರು ಮಾಡ್ಲಿಕ್ಕಾದ್ರೂ ಆಗತ್ತಲ್ಲ. ನಿಜವಾಗಿ ಉತ್ತಮ ತೋರಿಸಿದ್ರೆ ನೆಕ್ಸ್ಟ್ ಬೇರೆಯವ್ರಿಗೆ ಹೇಳ್ಲಿಕ್ಕೆ ಆಗತ್ತೆ ಅದ್ರ ಬೆನಿಫಿಟ್ ಏನಿದೆ. ಯಾಕಂದ್ರೆ ಇಷ್ಟು ದಿವಸ ನಮ್ಗೆ ಇಲ್ಲಿ ಪ್ರಾಬ್ಲಮೇ ಇರ್ಲಿಲ್ಲ ನೀರಿಗೆ. ಈ ವರ್ಷ ನೋಡ್ತೇವೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ತೋರ್ತಾ ಇದೆ. ನಿಮ್ಮ ಎಲ್ಲಿ ಪ್ಲೇಸ್ ಇರುವಂತದ್ದು? ನೀವು ಇರುವಂತದ್ದು ಸಾಸ್ತಾನದಲ್ಲಿ ಈಗ ನೀರಿನ ಸಮಸ್ಯೆಗಳು ಕಾಣ್ತಾ ಇದೆ? ಇಲ್ಲ, ಕಾಣ್ತಾ ಇಲ್ಲ. ಹರಾಡಿಯಲ್ಲಿ ಉಂಟು ನೀರು ಇಷ್ಟು ದಿನ ತೊಂದರೆ ಆಗಿದ್ದಿಲ್ಲ, ಈಗ ಸ್ವಲ್ಪ ನೀರು ಕಡಿಮೆ ಆದಾಗೆ ತೋರ್ತಾ ಇದೆ. ಸರ್, ಹರಾಡಿಯಲ್ಲಿ ಉಂಟಲ್ಲ, ಹರಾಡಿಯಲ್ಲಿ ಮಾಡಿದ್ರೆ ಏನಾದ್ರೂ ಪರಿಹಾರ ಆಗ್ತದಾ? ಅಲ್ಲ, ಹಾರಾಡಿಯಲ್ಲಿ ನೀರಿನ ಸಮಸ್ಯೆ ಇದೆಯಾ? ಅಲ್ಲಿ ನೀರಿನ ಸಮಸ್ಯೆ ಇಲ್ಲ. ಇಲ್ಲಿ ಮಲ್ಲೇಶ್ವರ ಹಾರಾಡಿ ಆದ್ರೂ ಮುಂದೆ ಖಂಡಿತ ಬರ್ಬೋದು. ಈ ಕೆರೆ ಎಲ್ಲ ಮುಚ್ಚಿದ್ರೆ ಖಂಡಿತ ಬರ್ತದೆ. ಒಂದೊಂದೇ ಕೆರೆ ಹೋಗ್ತಾ ಇದೆ ಎಲ್ಲ ಕಡೆ. ಅಲ್ಲ, ಅದ್ರ ಬಗ್ಗೆನೇ ನಾವು ಇನ್ನು ಮುಂದಿನ ದಿನಗಳಲ್ಲಿ ಒಂದು ಏನು ಅದರ ಬಗ್ಗೆ ಜಾಗೃತ ವಹಿಸುವಂತ ಬಗ್ಗೆ ಒಂದು ಮಾತಾಡಬೇಕಾಗತ್ತೆ ಇನ್ನು ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಮಾತಾಡದಿದ್ರೆ ಇದು ಇನ್ನಷ್ಟು ಕೆರೆಗಳು ಮುಚ್ಚುತ್ತವೆ ಹೊರತು ಅಲ್ಲಿ ವಸತಿ ಸಮುಚ್ಚಯಗಳೇ ಹೆಚ್ಚಾಗುತ್ತೆ, ಫ್ಲಾಟ್ಗಳು ಬೇಕು ನಮ್ಗೆ. ಹೇಳ್ಕೊಳ್ಬೇಕು ಸರ್, ಇಲ್ಲದಿದ್ರೆ ಈಗ ಖಂಡಿತ ನಮ್ಗೆ ಇನ್ನು ಮುಂದಿನ ವರ್ಷದಲ್ಲಿ ಏನೋ ಒಂದು ನೀರೇ ಕುಡಿಲಿಕ್ಕಿಲ್ಲ. ಅಲ್ಲ, ನೀವು ನೋಡಿದ ರೀತಿಯಲ್ಲಿ ನಿಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ಕೆರೆಗಳಿತ್ತು? ನೀವು ಬಾಲ್ಯಾವಸ್ಥೆಯಿಂದ ಇದೀಗ ನೋಡ್ತಾ ಇರುವಂತ ದಿನಗಳನ್ನು ನೋಡ್ತಾ ಇದೆ. ಓಕೆ.
ಸರಿ, ಅವರಿಗೆ ಸ್ಪಷ್ಟವಾಗಿ ಪ್ರಶ್ನೆ ಅರ್ಥ ಆಗಿಲ್ಲ. ಸರಿ, ಕಾಲ್ ಕಟ್ ಮಾಡಿದ್ರು. ಸರಿ, ನಾವು ಮಾತಾಡ್ತಿದ್ವಿ, ಎಲ್ಲರೂ ಪ್ರತಿಯೊಬ್ಬರಿಗೆ ಗೊತ್ತಿದೆ ನಾವು ಎಷ್ಟು ಈ ನೀರಿನ ಸೋರ್ಸ್ಗಳನ್ನು ಬಳಸ್ಕೋಬೇಕು, ಕೆರೆಗಳನ್ನು ಉಳಿಸ್ಕೋಬೇಕು ಅನ್ನೋದು. ಸರಿ, ಇದ್ರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋಣ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ. ವೀಕ್ಷಕರು, ಈಗಾಗಲೇ ನಾವು ನೀರಿನ ಬಗ್ಗೆ ಮಾತಾಡ್ತಾ ಇದ್ವಿ, ಕೆರೆಗಳನ್ನು ಉಳಿಸ್ಕೋಬೇಕು ಅನ್ನುವಂಥದ್ದು. ಒಬ್ರು ಕಾಲರ್ ಹೇಳಿದ್ರು ಯಾವ ರೀತಿಯಲ್ಲಿ ನೀರನ್ನು ಉಳಿಸ್ಕೋಬೇಕು ಅಥವಾ ಕೆರೆಯನ್ನು ಉಳಿಸುವಂತ ಹೊಸತ್ತು ಯೋಜನೆಗಳನ್ನು ಮಾಡ್ಕೋಬೇಕು, ಅದ್ರ ಬಗ್ಗೆ ನೀವು ಅಭಿಯಾನ ಮಾಡಬೇಕು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಬೇಕು. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ. ವಿರಾಮದ ಬಳಿಕ ಬರಗಾಲದ ಬಿಸಿಗೆ ಸ್ವಾಗತ. ಈಗಾಗಲೇ ನಾವು ಮಾತಾಡುವಾಗ ನೀವು ಹೇಳಿದ್ರಿ ಆರೋಗ್ಯ ಇಲಾಖೆಯಲ್ಲೋ ಒಂದು ಕಡೆಯಲ್ಲಿ ಈಗಾಗಲೇ ಬಿಸಿಲಿನ ಬೇಗೆ ಕಾಡ್ತಾ ಇದೆ. ಈಗಾಗಲೇ ನೀವು ಆರೋಗ್ಯ ಒಂದು ಇಲಾಖೆಯನ್ನು ಮಾತಾಡೋದಾದ್ರೆ, ಆರೋಗ್ಯದ ಇಲಾಖೆಯ ಬಗ್ಗೆ ಅಥವಾ ಸಚಿವರು ಬಹಳಷ್ಟು ಗಮನ ಹರಿಸ್ತಾ ಇದ್ದಾರೆ, ಆಕ್ಟಿವ್ ಆಗಿದ್ದಾರೆ. ಆದ್ರೆ ಯಾಕೆ ಇದು ಕಾಣ್ತಾ ಇಲ್ಲ? ಉಡುಪಿ ಸಮುದಾಯ ಆಸ್ಪತ್ರೆಯಲ್ಲಿ ಯಾಕಿರ್ಬೋದು, ಯಾಕೆ ಇದು ಕಾಣ್ತಾ ಇಲ್ಲ? ನೋಡಿ, ಉಡುಪಿ ಜಿಲ್ಲಾಸ್ಪತ್ರೆಯಲ್ಲಿ ಮೊದಲು ಸ್ವಲ್ಪ ನೀರಿನ ಕೊರತೆ ಇತ್ತು. ಇದು ಯಾವಾಗ ಈ ಬರಗಾಲದ ಸಮಯದಲ್ಲೇ ಅಲ್ಲ, ಮೊದಲು ಮತ್ತೆ ಅಲ್ಲೇನೋ ಸರಿಯಾಯಿತು, ಶಾಪ ಹಾಗೆ ಇತ್ತು. ಮತ್ತೆ ಆದ್ರೂ ಸರಿಯಾಯ್ತು, ಮೋಟರ್ ಸರಿ ಇಲ್ಲ, ನೀರು ಸ್ವಿಚ್ ಹೊತ್ಲಿಕ್ಕೆ ಜನ ಇಲ್ಲ ಅಂತ ಅಲ್ಲ, ಅಂತೂ ಕಡೆ ಕೂಗಿ ಅಂತ ಅಲ್ಲಿಂದ ಅಲ್ಲಿಗೆ ಆಯ್ತು. ಇದೀಗ ನಮ್ಮ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಅಲಂಕಾರ ಟ್ಯಾಕ್ಸಿನ ಎದುರುಗಡೆ, ನಗರಸಭೆಯ ಎದುರುಗಡೆ ಇರುವಂತ ಆಸ್ಪತ್ರೆ, ಅದು ಹೆರಿಗೆ ಆಸ್ಪತ್ರೆ ಆಗ್ಲಿಕ್ಕೆ ಹೋಗಿ ಅಲ್ಲಿ ಬಹಳಷ್ಟು ನೀರಿನ ಅವಶ್ಯಕತೆ ಇದೆ, ನಿಜವಾಗಿ ಬೇಕು. ಅಲ್ಲಿ ಎಲ್ಲಿ ತನಕ ಅಂದ್ರೆ, ನಾನು ಕೆಲವು ಸರ್ತಿ ಹೋಗುವಾಗ ಅವರೊಂದು ಬಟ್ಟೆ ಒಗಿಬೇಕಾದ್ರೂ ಹಿಂದೆ ಮುಂದೆ ಆಲೋಚನೆ ಮಾಡ್ತಾರೆ ಯಾರು, ಅಲ್ಲಿ ಬಂದ ಪೇಷಂಟ್ ಮತ್ತು ಅವರ ಪಾರ್ಟಿ. ನೀರಿಲ್ಲ ಅಲ್ಲಿ. 5 ಮುನ್ಸಿಪಾಲ್ಟಿಯ ಪೈಪ್ ಲೈನ್ ಇದೆ ನನ್ನ ಲೆಕ್ಕಾಚಾರದಲ್ಲಿ. ಯಾಕಂದ್ರೆ ನಾನು ಅಲ್ಲಿ ನೀರಿನ ಕೊರತೆ ತುಂಬ ಸಲ ನೋಡಿದ್ದೇನೆ, ಅದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ತಂದಿದ್ದೇನೆ. ಆದರೆ ಅಂಥ ಇಂಪ್ರೂವ್ಮೆಂಟ್ ಏನೂ ಆಗಲಿಲ್ಲ. ಅಲ್ಲಿ ಈಗ ಪ್ರೈವೇಟ್ ಆಗಿ 1 ಟ್ಯಾಂಕರ್ ನೀರು ತರಿಸ್ತಾ ಇದ್ದಾರೆ, ಜೊತೆಗೆ ಹತ್ತಿರದ 2 ಬಾವಿಯಿಂದ ನೀರು ಬಂದ ಹಾಗೆ ಲಿಫ್ಟ್ ಮಾಡ್ತಾ ಇದ್ದಾರೆ ನೀರು. ಅಲ್ಲಿ ನಿಜವಾಗಿ ಯಾವ ಎನ್ನಿಟ್ ಈಗ 24x7 ಇದ್ದ ಹಾಗೆ ಅದು 365 ದಿವಸವೂ ಆ ಹಾಸ್ಪಿಟಲ್ ಫುಲ್ಲೇ, ಬೆಡ್ಡೇ ಇರುವುದಿಲ್ಲ. ನಿಜವಾಗಿ ಅಲ್ಲಿಯ ಒಂದು ಸಿಬ್ಬಂದಿಗಳು ಅದನ್ನು ಹೇಗೆ ನಿಭಾಯಿಸಿಕೊಳ್ಬೇಕು? ನಗರಸಭೆಯ ಎದುರುಗಡೆಯೇ ಉಂಟು, ಇವತ್ತಿಗೂ ಅಲ್ಲಿಯ ನೀರಿನ ಕೊರತೆ ಉಂಟು. ಕಣ್ಣು ಮುಚ್ಚಿ ಕೂತಿದಾರ ಅಂತ ಅದ ಇವತ್ತಿಗೂ ನೀರಿನ ಕೊರತೆ ಉಂಟು. ಅಲ್ಲಿ ಬೇಕಾಗುವ ನೀರೇ ಸಿಗ್ತಾ ಇಲ್ಲ. ಯಾಕಂದ್ರೆ ಅವರು ಆ ಸಿಬ್ಬಂದಿಗಳು ಯಾರ ಹತ್ರ ಒಬ್ರು ರಾಜು ಅಂತ ಹೇಳಿದ್ರು, ರಾಜನಗರದಲ್ಲಿ. ಹೌದು, ಅಲ್ಲಿ ಬಾವಿಯಲ್ಲಿ ನೀರಿದೆ, ಟ್ಯಾಂಕರ್ ಅಲ್ಲಿ ನೀರು ಸಪ್ಲೈ ಮಾಡ್ತಾ ಇದ್ದಾರೆ. ಅಂದ್ರೆ ಎದುರಲ್ಲಿ ಇರುವಂತ ಆರೋಗ್ಯ ಇಲಾಖೆ ಕಾಣ್ತಾ ಇಲ್ಲ. ಅಲ್ಲಿಗೆ ನಿಜವಾಗಿ ನೀರು ಬೇಕು. ನಾನು ಇನ್ನೊಮ್ಮೆ ಮಾಧ್ಯಮದ ಅಧಿಕಾರಿಗಳ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ, ಜನಸಾಮಾನ್ಯರು ಇರುವಂತ ಉಡುಪಿ ಜಿಲ್ಲಾ ಆಸ್ಪತ್ರೆ, ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಅಲ್ಲಿಗೆ ಬೇಕಾಗಿರುವಂತ ನೀರನ್ನು ಸರಿಯಾಗಿ ಕೊಡಿ. ಯಾಕೆಂದ್ರೆ ಅಲ್ಲಿ ಬರುವಂತ ಮಕ್ಕಳು ಆರೋಗ್ಯದಿಂದ ಇರಬೇಕು. ಸಣ್ಣ ಮಕ್ಕಳು ಮತ್ತೆ ಕೂಲಿ ಕಾರ್ಮಿಕ ಹೆಂಗಸರು ಜಾಸ್ತಿ ಬರ್ತಾ ಇದ್ದಾರೆ. ಅದು ಒಂದು ಉಡುಪಿಗೆ ಶಾಪ ಆಗದಿರಲಿ, ಅವರ ಕಣ್ಣೀರಲ್ಲಿ ಬೀಳದಿರಲಿ, ಅವರೊಂದು ಶುದ್ಧಾಚಾರದಲ್ಲಿ ಹೆರಿಗೆಯಾಗಿ ಸಂತೋಷದಿಂದ ಹೋಗುವಾಗಿರಲಿ. ಯಾಕಂದ್ರೆ ಊಟ ಇಲ್ಲದಿದ್ರೂ ತೊಂದರೆ ಇಲ್ಲ, ನೀರು ಒಂದು ಫುಲ್ ಬೇಕು. ಇಲ್ಲದಿದ್ರೆ ಸಾಂಕ್ರಾಮಿಕ ರೋಗ ಅಲ್ಲಿ ಜಾಸ್ತಿ ಬರ್ತದೆ. ಹೆರಿಗೆ ಆಗುವಂತಹ ಸ್ಥಳ. ನಾವು ಒಂದು ದನ ಕರು ಹಾಕಿದ್ರು ನಮಗೊಂದು 50 ಲೀಟರ್ ನೀರು ಒಮ್ಮೆಗೆ ತೊಳಿಲಿಕ್ಕೆ ಬೇಕು ಅಲ್ಲಿ. ಹಾಗಾದ್ರೆ ಇದು ಮನುಷ್ಯ ಅಲ್ಲಿ ಎಷ್ಟು ಹೆರಿಗೆ ಆಗ್ತದೆ, ಎಷ್ಟು ಆಪರೇಷನ್ ಕೆಲಸ, ಶಸ್ತ್ರಚಿಕಿತ್ಸೆ ಆಗ್ತದೆ. ಇಂತಹ ಕೆಲಸದಲ್ಲಿ ನೀರಿನ ಕೊರತೆ ಇರಬಾರ್ದು. ದಯಮಾಡಿ ನಗರಸಭೆಯವರು ನಿಮ್ಮ ಎದುರುಗಡೆ ಇರುವಂತಹ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ನೀರಿನ ಕೊರತೆಯನ್ನು ನಿಲ್ಲಿಸಿ ಅಂತ ನಾನು ಇನ್ನೊಮ್ಮೆ ನಿಮ್ಮ ಹತ್ರ ವಿನಂತಿ ಮಾಡುದು. ಅಲ್ಲ, ನೀವು ವಿನಂತಿ ಮಾಡಿದ ನಂತರ ಅವರಿಗೆ ಕಾಣ್ತದ ಅಲ್ಲ, ಕಾಣ್ತದೆ. ಮತ್ತೆ ಎಂತ ಮಾಡುದು ಸರ್? ನಮ್ಮ ಹತ್ರ ಅಧಿಕಾರ ಉಂಟಾ? ನಾವು ಜನಸಾಮಾನ್ಯರು, ನಾವು ಕೂಗ್ಬೋದು. ಅದು ನಾವು 10 ಕಲ್ಲಲ್ಲಿ 1 ಕಲ್ಲಾದ್ರೂ ತಾಗ್ತದೆ ನೋಡ್ಬೇಕು. ಅದು ಬಡವರ ಆಸ್ಪತ್ರೆ, ಅದರಲ್ಲೂ ಜನಸಾಮಾನ್ಯರು. ಅಲ್ಲಿ ನೀರಿಲ್ಲ ಅಂತೇಳಿ ಇದ್ದ ನೀರಲ್ಲಿ ಸುಧಾರಿಸ್ಕೊಂಡು ಹೋಗುವವರೇ ಜಾಸ್ತಿ, ಮಾತಾಡುವವರು ಯಾರು ಇರುವುದಿಲ್ಲ. ಅದೇ ಬಿಸ್ಲೇರಿ ವಾಟರ್ನ ಹಾಳು ಮಾಡುವವರಿದ್ದಾರೆ ನಮ್ಮ ಮೀಟಿಂಗ್ ನಲ್ಲಿ. ಒಂದೊಂದು ದೊಡ್ಡ ಲೀಟರ್ ಇಡ್ತಾರೆ, ಅರ್ಧ ಕುಡಿತಾರೆ, ಬಿಸಾಡ್ತಾರೆ, ಹೋಗ್ತಾರೆ. ಹಣ ಕೊಟ್ಟು ಬಂದಂತ ಸರ್ಕಾರದ ಹಣದಿಂದ ಬಂದಂತದ್ದು, ಅದನ್ನು ಕೇಳುವವರು ಇರುವುದಿಲ್ಲ. ಇವರಿಗೆ ಬಿಸ್ಲೇರಿ ನೀರು ಬೇಡ, ಆರ್ಡಿನರಿ ನೀರನ್ನು ಅವರಿಗೆ ಸ್ಥಾನಕ್ಕಾದ್ರೂ ಸರಿ ಮಾಡಿ ಕೊಡಿ, ಅವರ ಒಂದು ಕ್ಲೀನಿಂಗಿಗೆ ಕೊಡಿ, ದಯಮಾಡಿ ಕೊಡಿ. ಇದು ದೊಡ್ಡ ತಪ್ಪಾಗ್ತದೆ ಉಡುಪಿಯಲ್ಲಿ. ಇದು ಇವತ್ತು ನಿನ್ನೆ ಕತೆ ಅಲ್ಲ. ನಾನು ಅದನ್ನು ನೋಡ್ತಾ ಇದ್ದೇನೆ, ಇದರ ಕೂಗು ಕೇಳ್ತಾಳೆ ಇದೆ. ಅದೇ ಇವತ್ತಾದ್ರೂ ಒಂದು ಸ್ವಲ್ಪ, ಈಗ ಬರಗಾಲದ ಬಿಸಿ ಉಂಟು, ಸ್ವಲ್ಪ ಕೇಳಲಿ ಅಂತ ಇನ್ನೊಮ್ಮೆ ನಾನು ಅವರ ಹತ್ರ ವಿನಂತಿ ಮಾಡುದು. ಅಲ್ಲ, ನೀವು ಹೇಳಿದ ಹಾಗೆನೆ ಇದ್ರ ಬಗ್ಗೆ ಪುರಸಭೆ ಆಗಿರ್ಬೋದು, ಇಲ್ಲಿಯ ನಗರಸಭೆ ಆಗಿರ್ಬೋದು, ಇದ್ರ ಬಗ್ಗೆ ಗಮನ ಹರಿಸುವಂತದ್ದು ಕೆಲಸ ಮಾಡಿದ. ಖಂಡಿತ ಸರ್ಕಾರಿ ಆಸ್ಪತ್ರೆಯ ಅಧಿಕಾರಿಗಳಿಂದ ಅವರಿಂದ ರಿಕ್ವೆಸ್ಟ್ 100ಕ್ಕೆ 100 ಹೋಗಿದೆ. ಇದು ಚಾಲೆಂಜ್.
ನಮಗೆ ನೀರು ಕೊಡಿ ಅಂತ ಅಲ್ಲಿಯ ಸಿಬ್ಬಂದಿಗಳು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ನಗರಸಭೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳನ್ನು ಖಂಡಿತ ಕೇಳಿದ್ದಾರೆ. ಕೊಡ್ತೇನೆ ಅಂತ ಹೇಳಿದ್ದಾರೆ. ಲಾಸ್ಟ್ ಟೈಮ್ ಪರ್ಯಾಯ ಟೈಮಲ್ಲಿ ರೋಡ್ ರಿಪೇರಿ ಆಗ್ತಾ ಉಂಟು, ಅದು ಆದ ಕೂಡಲೇ ಕೊಡ್ತೇವೆ ಅಂತ. ಹಾಗಾದ್ರೆ ಈಗ ನಗರಸಭೆಯಲ್ಲಿ ನೀರಿಲ್ವಾ ಅಂತ? ಅಲ್ಲ, ಅಲ್ಲಿಗೆ ನೀರಿಲ್ಲ ಅಂತ ಆಗ್ಲೇಬಾರದು. ಯಾಕಂದ್ರೆ ಐದು ಪೈಪ್ ನಗರಸಭೆಯಲ್ಲಿ ನೀರಿಲ್ಲ, ಅಲ್ಲಿಯೇ ಖಾಲಿ ಇದೆ, ಆದ್ರಿಂದ ಇಲ್ಲಿ ನೀರು ಕೊಡ್ಲಿಕ್ಕೆ ವ್ಯವಸ್ಥೆ ಇಲ್ಲ. ಅಲ್ಲಿ ಉಂಟು, ಅದರ ಸುತ್ತಮುತ್ತಲಲ್ಲಿ ಉಂಟು. ವಾಣಿಜ್ಯ ಕೇಂದ್ರಕ್ಕೆ ನೀರು ಬರ್ತದೆ, ಸುತ್ತಮುತ್ತಲಿರುವ ವಾಣಿಜ್ಯ ಕೇಂದ್ರಕ್ಕೆ ಬರ್ತದೆ. ಹಾಗಾದ್ರೆ ಇಲ್ಲಿ ಬರಬಾರ್ದು? ಬಂದ್ರೆ ಒಂದು ಅರ್ಧ ಗಂಟೆ 3/4 ಗಂಟೆ ನೀರು ಬರ್ತದೆ, ನಿಲ್ತದೆ. ಯಾಕಂದ್ರೆ ಅಲ್ಲಿ 24 ಗಂಟೆ ನೀರು ಕೊಡುವಂತ ಕೆಲಸ ಮಾಡ್ಬೇಕಲ್ಲಿ. ಅಲ್ಲಿ ನೀರು ಖಂಡಿತ ವೇಸ್ಟ್ ಆಗುದಿಲ್ಲ. ಅಲ್ಲಿ 24 ಗಂಟೆ ನೀರನ್ನು ವಾಲ್ ಇಟ್ಟು, ಈಗ ಆಟೋಮೆಟಿಕ್ ನೀರು ಬಂದಾದ್ಮೇಲೆ ವಾಲ್ ಬಂದಾಗ್ತದೆ, ನೀರು ಫುಲ್ ಆದ ಕೂಡಲೇ ಅಲ್ಲಿ ಕೊಡ್ಲೇಬೇಕು. ಮತ್ತೊಂದು ತಾತ್ಸಾರ ಭಾವ ಅಲ್ಲಿ ಕಾಣ್ತಾ ಇದೆ. ಯಾಕಂದ್ರೆ ವಲಸಿಗರು ಅಲ್ಲಿ ಬಳಸ್ಕೊಳ್ತಾರೆ, ಜನಸಾಮಾನ್ಯರು ಏನು ಬಳಸ್ಕೊಳ್ತಾ ಇಲ್ಲ, ಕೂಲಿ ಕಾರ್ಮಿಕರಿದ್ದಾರೆ. ಅದೇ ಕೂಲಿ ಕಾರ್ಮಿಕರು ನಮ್ಮ ನಗರವನ್ನು ಬೆಳೆಸಿದವರು ಅಂತ ಅದು ನಮಗೆ ಗೊತ್ತಿಲ್ಲ. ಆ ಕೂಲಿ ಕಾರ್ಮಿಕರ ಆರೋಗ್ಯದಲ್ಲಿ ಇದ್ರೆ ನಗರ ಆರೋಗ್ಯದಲ್ಲಿ ಇರ್ತಂತ ಅವ್ರಿಗೆ ಗೊತ್ತಿಲ್ಲ. ಇವತ್ತು ಪೌರ ಕಾರ್ಮಿಕರು ಇರ್ಲಿಕ್ಕೆ ಹೋಗಿ ನಮ್ಮ ನಗರ ಬೆಳಿಗ್ಗೆ ಆಗೋದ್ರೊಳಗೆ ಸ್ವಚ್ಛ ಆಗಿ ಉಂಟು. ಆ ಪೌರ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಲಿಲ್ಲ. ಯಾರು ಮಾಡದ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಇವತ್ತು ಏನು ಮಾಡದೆ 4 ಗಂಟೆ ದುಡಿಯುವ ತಿಂಗಳಿಗೆ 89,000 ರೂಪಾಯಿ ದುಡಿತಾನೆ. ಅದೇ ಪೌರ ಕಾರ್ಮಿಕರು ಎಷ್ಟೋ ಜನ ಪರ್ಮನೆಂಟ್ ಆಗದೆ 100-200 ರೂಪಾಯಿ ಡೈಲಿ ವೇಜಸ್ನಲ್ಲಿ ದುಡಿಯೋರಿದ್ದಾರೆ. ಕಣ್ಣೀರು ಹಾಕ್ತಾರೆ, ಕೈಗೊಂದು ಗ್ಲೌಸ್ ಇಲ್ಲ, ಕಾಲಿಗೊಂದು ಶೂ ಇಲ್ಲ. ಬೆಳಗಿನ ಜಾವ ನಾವು ಸೂರ್ಯ ಉದಯ ಆಗುವ ಮೊದಲು ನಗರವನ್ನು ಕ್ಲೀನ್ ಮಾಡಿ ಅವರು ಹೊರಟು ಹೋಗಿರ್ತಾರೆ. ಅವರ ಸೇವೆಯನ್ನು ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರಿಗೆ ಬೇಕಾಗುವ ಸೌಲಭ್ಯ ಇಂದು ಕೊಡಲಿಲ್ಲ. ನಾವು ಹೇಳಿದ ಕೂಡಲೇ ಎಲ್ಲರೂ ಸಮಾನರು ಹೇಳ್ತಾ ಇದ್ದೇವೆ. ಎಲ್ರಿಗೂ ಸಮಾನವಾಗಿ ಹಂಚಿಕೊಡ್ಬೇಕಂತ ಹೇಳ್ತಾ ಇದ್ದೇವೆ. ಎಲ್ರಿಗೂ ಸಮಾನತೆ ಹಕ್ಕು ಉಂಟಂತ ಹೇಳ್ತೇವೆ. ಸಮಾನತೆ ಬದುಕುವ ಹಕ್ಕು ಉಂಟು, ಕೇಳುವ ಹಕ್ಕು ಎಲ್ಲ ಉಂಟಂತ. ಅದು ಎಲ್ಲಿ? ಮೀಟಿಂಗ್ ಅಲ್ಲಿ ಮಾತ್ರ. ಕಾರ್ಮಿಕರ ದಿನಾಚರಣೆ ಮಾತ್ರ ಕಾರ್ಮಿಕರ ಬಗ್ಗೆ ಮಾತಾಡೋದು. ಪೌರ ಕಾರ್ಮಿಕರ ದಿನಾಚರಣೆ ದಿನ ಮಾತ್ರ ಪೌರ ಕಾರ್ಮಿಕರನ್ನು ಮಾತಾಡೋದು. ಅವತ್ತು ಮಾತ್ರ ಅವರ ಬೆನ್ನು ತಟ್ಟುದು. ಅವರಿಗೆ ಬೇಕಾಗೋ ಸೇಫ್ಟಿ ಗ್ಲೌಸ್ ಕೊಡ್ತಾರೆ. ಅವರು ಎಲ್ಲ ಕೆಲಸ ಮಾಡ್ತಿರೋದು ಎಷ್ಟೋ ಸರಿ ಪರಿಕೈಯಲ್ಲಿ ಮಾಡ್ತಾ ಇರ್ತಾರೆ. ಸರಿಯಾದ ಶೂ ಇರುವುದಿಲ್ಲ. ಎಷ್ಟು ದೊಡ್ಡ ತಪ್ಪು ಮಾಡ್ತಾರೆ. ನಮಗೆ ಒಂದು AC ಕೋಣೆಯಲ್ಲಿ ಹೋಗೋತಿ ಸಹ ಟಿಪ್ ಟಾಪಲ್ಲಿ ಹೋಗಬೇಕು. ಅವ್ರು ಇಂಥ ಕೆಲಸ ಕಾರ್ಯ ಮಾಡುವಾಗ ಅವರ ಬಗ್ಗೆ ಚಿಂತನೆಯನ್ನೇ ಮಾಡಲಿಲ್ಲ. ಖಾಲಿ ವೇದಿಕೆಯಲ್ಲಿ ಮಾತ್ರ ಮಾತಾಡ್ತಾರಲ್ಲ, ಇದು ಎಂಥ ದುರಂತ. ನಾವೆಲ್ಲರೂ ಸಮಾನರಂತ ಹೇಳ್ತಾ ಇದ್ದಾರೆ. ಇದು ಏನೂ ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನು ಸರಿಯಾಗುವಾಗೆ ಜನಸಾಮಾನ್ಯರು ಈ ಬಗ್ಗೆ ಕೂಗು ಕೇಳಿದರೆ ಮಾತ್ರ 10 ಕೂಗಲ್ಲಿ 1 ಕೂಗು ಸರಿಯಾಗಬಹುದು. ಈಗ ನಾವು ಬರದ ಬಗ್ಗೆ ಮಾತಾಡೋದಾದ್ರೆ ನೀರನ್ನು ಉಳಿಸುವಂತ ಯೋಚನೆಗಳನ್ನು ಮಾಡಬೇಕಾಗಿದೆ ಈಗ ದಿನಗಳಲ್ಲಿ. ಹೇಗೆ ಉಳಿಸ್ಕೋಬಹುದು ಅನ್ನುವಂತ ನಿಮ್ಮ ಆಲೋಚನೆ? ನೋಡಿ, ಉಳಿಸುವುದು ಹೇಗೆ ಅಂದ್ರೆ ಇದ್ದ ನೀರನ್ನು ಹಾಳಾಗದಾಗೆ ನೋಡಬೇಕು. ಈಗ ಹೈವೇ ಕೆಲಸ ಆಗೋತಿ ಕಾಮಗಾರಿ ಆಗ್ತಾ ಇರ್ತದೆ. ಕಾಮಗಾರಿ ಆಗೋತಿಗೆ ಪೈಪ್ ತುಂಡಾಗೋದು ಖಂಡಿತ. ಈಗ ನೋಡಿ, ವಿದ್ಯುತ್ ಲೈನ್ ಕಟ್ ಆದ್ರೆ ನಾವು ಇಮಿಡಿಯೇಟ್ ಫೋನ್ ಮಾಡಿದ ಕೂಡಲೇ ಅಲ್ಲಿ ಕನೆಕ್ಷನ್ ಅಂತ ತೆಗೆದು ಬಿಡ್ತಾರೆ. ಹಾಗೆ ಪೈಪ್ ಲೈನ್ ಎಲ್ಲ ಕಟ್ ಆದ್ರೆ ಕೆಲವು ಕಡೆ 1-2, 3 ದಿವಸ ಆ ಒಂದು 6 ಇಂಚ್ ಪೈಪಲ್ಲಿ ನೀರು ಹೋಗುವಾಗ ಎಷ್ಟು ನೀರು ವೇಸ್ಟ್ ಆಗ್ಬೋದು. ಹಗಲು ರಾತ್ರಿ ಹೋಗ್ತಾ ಇರ್ತದೆ. ಸಾರ್ವಜನಿಕರು ಕಂಪ್ಲೇಂಟ್ ಕೊಟ್ಟರೆ ಅದು ಸರಿಯಾಗಿ ಅದಕ್ಕೆ ಆಗುದಿಲ್ಲ. ಅದಕ್ಕಾಗಿ ನಾನು ಎಂತ ಹೇಳೋದಂದ್ರೆ, ಉಡುಪಿ ನಗರಸಭೆಯವರು ಈಗ ಪೊಲೀಸಿಗೆ 100 ಎಮರ್ಜೆನ್ಸಿ ನಂಬರ್ ಉಂಟು. ಹಾಗೆ ಒಂದು ನಂಬರ್ ಇಡಲಿ, ನೀರು ಪೋಲಾಗುವಾಗ ಒಂದು ತಿಳಿಸುವಂಥ ನಂಬರ್. ಅದು ಯಾವ ಏರಿಯಾದಲ್ಲೇ ಇರಲಿ. ನೀರು ಪೈಪ್ ಲೈನ್ ಬೇಕಾದ್ರೆ 2 ದಿವಸ ಬಿಟ್ಟು ರಿಪೇರಿ ಮಾಡಲಿ. ಆ ನೀರು ಹಾಳಾಗುವುದನ್ನು ನಿಲ್ಲಿಸಬೇಕು. ಒಂದನೇದಾಗಿ ಅದ ನೀರು ಎಲ್ಲಿ ಕೂಡ ವೇಸ್ಟ್ ಆಗಬಾರ್ದು. ಯಾಕಂದ್ರೆ ಅದು ಫಿಲ್ಟರ್ ಆದ ನೀರು, ನಮ್ಮ ಒಂದು ಸರ್ಕಾರದ ಹಣದಿಂದ ಬಂದಂಥ ನೀರು, ಅದು ಜನರ ಹಣ. ಆ ನೀರನ್ನು ಹಾಳಾಗದಂತೆ ನಾವೊಂದು ಎಲ್ಲರೂ ಸಹ ಅದರಲ್ಲಿ ಎಲ್ಲರದ್ದು ಕರ್ತವ್ಯ ಉಂಟು. ಮತ್ತು ಎಲ್ಲಿಯಾದರೂ ನೀರು ಹಾಳಾಗ್ತಾ ಉಂಟಂತಾದರೆ ಅದನ್ನು ನಿಲ್ಲಿಸುವ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕು. ಎಲ್ಲಿ ಕೂಡ ಡ್ಯಾಮೇಜನ್ನು ಮಾಡಬಾರ್ದು. ಜೊತೆಗೆ ನೀರು ಬರುವಾಗ ಹಸಿರನ್ನು ಉಳಿಸುವಂಥ ಕೆಲಸ. ಎಲ್ಲ ಕಡೆ ಕಾಂಕ್ರೀಟೀಕರಣ ಅಗತ್ಯ ಇದ್ದರೆ ಮಾತ್ರ. ಮತ್ತು ಇದು ನಮ್ಮ ಹೊಳೆ, ಕೆರೆ, ಸಣ್ಣ ಕೆರೆ ಯಾವುದೇ ಇರಲಿ, ಹಳ್ಳಗಳಿರಲಿ, ನೀರು ಇಂಗಿಸುವ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಎಲ್ಲಿ ಕೂಡ ನಮ್ಮ ಒಂದು ಕೆಲವು ಕಡೆ ಎಂತ ಮಾಡಿದ್ದಾರೆ, ಕಸವನ್ನು ಹಾಕಿ ತುಂಬಿಸಿ ಬಿಟ್ಟಿದ್ದಾರೆ. ನೀರು ನಿಲ್ಲುವ ಒಂದು ಇಂಗುವ ಜಾಗದಲ್ಲಿ ಕೂಡ ಆ ಪ್ಲಾಸ್ಟಿಕ್ ಎಲ್ಲ ನಿಂತರೆ ಅದು ಕಾಂಕ್ರೀಟ್ಗಿಂತ ಬಿಗಿ. ಅದು ಕಂಪ್ಲೀಟ್ ವಾಟರ್ ಪ್ರೂಫ್. ಒಂದು ಚೂರು ನೀರು ಹೋಗುದಿಲ್ಲ. ಇಂಟರ್ಲಾಕ್ ಸೈಡಲ್ಲಾದರೂ ನೀರು ಹೋಗ್ಬೋದು, ಅದರಲ್ಲಿ ಹೋಗುದಿಲ್ಲ. ನಮ್ಮ ಪರಿಸರವನ್ನು ಕ್ಲೀನ್ ಮಾಡುವ ಮುಖಾಂತರ ವನ ಮಹೋತ್ಸವವನ್ನು, ಮುಖ್ಯವಾಗಿ ಹಸಿರು ವನ ಮಹೋತ್ಸವ, ಆ ವನ ಮಹೋತ್ಸವವನ್ನು ಭಾಳಷ್ಟು ಮಾಡಿ ಅದು ಕೂಡ ವಿದ್ಯಾರ್ಥಿಗಳ ಗಮನಕ್ಕೆ ಒಂದು ಮಾಡಲೇಬೇಕು. ಅವರ ಗಮನವನ್ನು ಹೇಳ್ತೇನೆ. ಈಗ ಮಳೆಗಾಲ ಶುರುವಾಯಿತು, ಆದ ನಂತರ ವನ ಮಹೋತ್ಸವ ಸ್ಟಾರ್ಟ್ ಆಗುತ್ತೆ. ಗಿಡ ನೆಟ್ಟು ಆಚೆ ತಿರುಗುವಾಗ ಆಚೆ ದನ ತಿಂದು ಹೋಗಿರ್ತದೆ. ಅಲ್ಲ ಸರ್, ಹಾಗೆ ಗಿಡ ನಟ್ಟ ಗಿಡ ಅಲ್ಲ, ನೀವು ಕಾಳಜಿ ಉಳ್ಳ ವನ ಮಹೋತ್ಸವಗಳು ಬೇಕು. ನಾನು ಎಂತ ಹೇಳಿದ, ಅದಕ್ಕೆ ಅಧಿಕಾರಿಗಳು ನಡ್ಬೇಕಂತ ಹೇಳಿದಲ್ಲ, ಜನನಾಯಕರು ನಡ್ಬೇಕಂತ ಹೇಳಿದಲ್ಲ, ಜನಸಾಮಾನ್ಯರು ಮತ್ತೆ ವಿದ್ಯಾರ್ಥಿಗಳ ಗಮನಕ್ಕೆ ತರುವ, ಅವರು ನಡುವ. ಅವರು ಒಂದು ವಿದ್ಯಾರ್ಥಿ ವರ್ಷಕ್ಕೆ 1 ಗಿಡ ನಡುವಂತ ಕೆಲಸ ಕಾರ್ಯ ಮಾಡುವ. ಅದನ್ನ ಹೇಳಿದ ನಾನು ಎಂತ ನಿಮ್ಗೆ ಆಗದಿಂದ ಹೇಳ್ತಾ ಇದ್ದೇನೆ ಅಂತಂದ್ರೆ, ಜನಸಾಮಾನ್ಯರ ಹೋರಾಟಕ್ಕೆ ಇಳಿಯುವ ಅಂತ. ಅದು ಬೇಡ. ಸರ್ಕಾರದ ಯೋಜನೆಯೂ ಬೇಡ, ಸರ್ಕಾರದ ಯೋಜನೆ ಹಣವೂ ಬೇಡ. ಅದನ್ನು ಮಾಡುವ ಕೆಲಸ ಕಾರ್ಯಗಳಾಗಬೇಕು.
ಅದನ್ನು ಜನರ ಮನಸ್ಸನ್ನು ತಿರುಗಿಸುವಂತ, ಯುವಕರ ಮನಸ್ಸನ್ನು ತಿರುಗಿಸುವಂತ ಈಗ ಸಂಘ ಸಂಸ್ಥೆಗಳಿಗೆ ಡಿಜಿಟಲ್ ನ ಬಗ್ಗೆ ಮಾತಾಡ್ತಾರೆ ಹೊರತು ಮರಗಳ ಬಗ್ಗೆ ಯಾರು ಮಾತಾಡ್ಲಿಲ್ಲ. ಮಾಡ್ತಾರೆ ಅರಣ್ಯ ಸರ್. ಸಚಿವರು ಹಾಗೆ ಹೌದು, ಅವ್ರು ಮಾತಾಡೋದಿಲ್ಲ. ಕಾಳಜಿ ಆದ್ರೆ ಜನಸಾಮಾನ್ಯರ ಕಾಳಜಿ ಉಂಟು. ಈಗ ಅವಿನಾಶ್ ಎಷ್ಟು ಗಿಡ ನಟ್ಟು ಬಂದ್ರು, ಅಂತ ಕಾಳಜಿ ಇನ್ನೊಬ್ಬ ಹುಟ್ಟಬಾರ್ದು ಅಂತ ಉಂಟಾ? ಈಗ ನಾವು ಮಳೆಗಾಲದಲ್ಲಿ ಮಾತ್ರ ನಡ್ತಿತ್ತು, ಅವ್ರೀಗ ವರ್ಷ ಇಡೀ ನಡ್ತೇನೆ ಅಂತ ಹೇಳುವಾಗ ನಮಗೂ ಸಹ ಮನಸ್ಸು ಬಂತು, ನಾವು ಕೂಡ ಇನ್ನು ಪುರ್ಸೋದಿದ್ದಾಗ ಒಂದೊಂದು ನಡುವ ಅಂತ. ನಾವು ಪುರ್ಸೋದು ಎಷ್ಟೋ ಸಮಯವನ್ನು ವೇಸ್ಟ್ ಮಾಡ್ತೇವೆ, ಒಂದೊಂದು ಗಿಡ ನಟ್ಟು ಹೋಗುವ. ಎಷ್ಟೋ ಒಂದು ಉತ್ತಮ ರೀತಿಯ ಗಾಳಿ ಬರ್ತದೆ, ಆರೋಗ್ಯಕರ ವಾತಾವರಣ ಆಗ್ತದೆ, ಅಥವಾ ನೀರನ್ನು ಉಳಿಸುವಂಥ ಕೆಲಸ ಆಗ್ತದೆ, ಮಳೆ ಬರುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಮ್ಮಿಂದ ಆಗ್ತದೆ. ಇಂಥ ಕೆಲಸ ಕಾರ್ಯಗಳು ಜನಸಾಮಾನ್ಯರಿಂದ, ಯುವಕರಿಂದ, ಸಂಘ ಸಂಸ್ಥೆಗಳಿಂದ ಆಗುವಂಥದ್ದನ್ನು ಮಾಡಲಿಕ್ಕೆ ನಾವು ಜಾಸ್ತಿ ಒತ್ತು ಕೊಡಬೇಕು. ಅದಕ್ಕಾಗಿ ನಾವು ಸರ್ಕಾರದ ಹಣವನ್ನು ಕಾಯುವುದಲ್ಲ, ಸರ್ಕಾರದ ಯೋಜನೆಯನ್ನು ಕಾಯುವುದಲ್ಲ. ನಮಗೆ ಏನು ಗೊತ್ತುಂಟು, ಯಾವ ಕೆಲಸ ಕಾರ್ಯಗಳನ್ನು ಮಾಡಿದರೆ ಸಕಾರಾತ್ಮಕವಾಗಿ ಆಗ್ತದೆ, ಮಳೆ ಬರುವ ಹಾಗೆ ಅಥವಾ ಬಂದ ನೀರು ಹಾಳಾಗದ ಹಾಗೆ, ನೀರನ್ನು ಉಳಿಸುವ ಹಾಗೆ, ನೀರು ಹಾಳಾಗದಂತೆ ರೀತಿಯಲ್ಲಿ ಮಾಡುವ ಹಾಗೆ, ಅದಕ್ಕೆಲ್ಲ ನಾವು ಒಕ್ಕೊರಳಿನಿಂದ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರೆ ಮುಂದಿನ ಜನಾಂಗಕ್ಕೆ ನಾವು ಒಂದು ಬದುಕುವ ದಾರಿ ಮಾಡಿದಾಗೆ ಆಗ್ತದೆ. ಇಲ್ಲದಿದ್ದರೆ ಮುಂದಿನ ಜನಾಂಗಕ್ಕೆ ನೀವು ಹೇಳಿದಾಗೆ ಇನ್ನು ಆಕ್ಸಿಜನ್ ಕೂಡ ನಾವು ಕ್ರಯ ಕೊಟ್ಟು ತಗೊಳ್ಳುವಂಥ ದಿನ ಖಂಡಿತ ಬರ್ತದೆ. ಅದನ್ನು ಬರೋದಾಗಿ ಮಾಡಬೇಕು. ಅದು ಖಂಡಿತ ದುರಂತದಲ್ಲಿ ದುರಂತವೇ. ಯಾಕೆಂದ್ರೆ ಇವತ್ತು ನಾವು ನೋಡ್ತಾ ಇದ್ದೇವಲ್ಲ, ಅನಾರೋಗ್ಯ ಇರ್ಬೋದು, ಅಸಹಾಯಕತೆ ಇರ್ಬೋದು. ಈಗ ಮೊನ್ನೆ ಒಬ್ಬ ಕಾರ್ಮಿಕರು ಹೇಳ್ತಾರೆ, ನಾನೊಂದು 10-15 ವರ್ಷ ಮೊದಲು ಉಡುಪಿ ಬರುವಾಗ ಏನು ಮಳೆ, ಏನು ನೀರಿತ್ತು, ಈಗ ಏನು ಇಲ್ಲ. ಈಗ ನೋಡುವತ್ತಿಗೆ ವಿಚಿತ್ರ ಆಗ್ತದೆ. ಇನ್ನು ಹೆಚ್ಚು ಸಮಯ ಇಲ್ಲ ನಮ್ಮ ಬಿಜಾಪುರದಾಗೆ ನಿಮ್ಮ ಉಡುಪಿ ಆಗ್ಲಿಕ್ಕೆ ಹೇಳ್ತಾರೆ ಅವರು. ನಿನ್ನೆಲ್ಲ ಮೊನ್ನೆ ನಾನೊಂದು ಕೆಲಸಕ್ಕೆ ಹೋದಲ್ಲಿ ಒಬ್ಬರು ಕಾರ್ಮಿಕರು ಹೇಳಿದ್ದು, ಕುಡಿಲಿಕ್ಕೆ ನೀರಿಲ್ಲ. ಅವ್ರು ಎಷ್ಟೋ ದೂರದಿಂದ ಬರುವಾಗ ನೀರು ತಗೊಂಡು ಬರ್ತಾರೆ. ಈಗ ನೀರಿಲ್ಲ ಅಂತ ಹೇಳೋದಕ್ಕೆ ಸೂರ್ಯನೇ ಖಂಡಿತ ಹೌದು. ಮತ್ತೆ ಅದು ನಾವು ಮಾಡಿದಂತ ಲೋಪದೋಷಗಳು, ಪ್ರಕೃತಿಯನ್ನು ನಾವು ನುಂಗಿದ್ದೇವೆ, ಅದು ಮಾತಾಡುದಿಲ್ಲ. ಸೂರ್ಯನೇ ಕಾರಣ, ಬಿಸಿಲಿನ ಕಾರಣ ಹೆಚ್ಚಾಗ್ತಾ ಉಂಟು. ಪ್ರತಿ ವರ್ಷವೂ ಹೆಚ್ಚಾಗ್ತಾ ಉಂಟು. ಯಾಕೆ ಹೆಚ್ಚಾಗ್ತಾ ಇದೆ? ಅಲ್ಲ, ಹೆಚ್ಚಾಗ್ತದೆ ಅಂದ್ರೆ ಇಂಥ ದುರಂತಗಳು ಆಗ್ಲಿಕ್ಕೆ ಹೋಗಿ, ಈಗ ನಾವು ವೈಜ್ಞಾನಿಕವಾಗಿ ಹೇಳಿದ್ರೆ, ಹೌದಾ, ಧಾರ್ಮಿಕ ರೀತಿಯಲ್ಲಿ ಹೇಳಿದ್ರೆ ನಾವು ಅದು ಸಹ ಒಂದು ರೀತಿಯಲ್ಲಿ ಕಾರಣ ಉಂಟು. ನಾನು ಒಂದು ವಿಚಾರಗಳನ್ನು ಮಾತಾಡುವಾಗ, ಎತ್ತಿನಹೊಳೆಯ ಬಗ್ಗೆ ಮಾತಾಡುವಾಗಲೇ ಬಹಳ ಬೃಹತ್ ಆಕಾರದ ಒಂದು ಪೈಪ್ಗಳನ್ನು ಹಾಕ್ತಾ ಇದ್ದಾರೆ. ಆಗುವಾಗ ಆ ಏನು ಪೈಪ್ಲೈನ್ ಹಾಕುವಂತ ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ, ಬಹಳಷ್ಟು ಕಾಡು ನಾಶ ಆಗಿದೆ. ಹೌದು, ಅಲ್ಲಿ ಬಗ್ಗೆ ಅರಣ್ಯ ಸಚಿವರು ಮಾತಾಡುವುದಿಲ್ಲ. ನೋಡಿ, ಎಲ್ಲೋ ಒಂದು ಕಾಡಲ್ಲಿ 4 ಕಾಡು ಉತ್ಪನ್ನಗಳನ್ನು ಬಿದ್ದದನ್ನು ಹಿಡ್ಕೊಡೋದನ್ನು ಅಧಿಕಾರಿಗಳು ಹಿಡಿತಾರೆ, ಜೈಲಿಗೆ ಹಾಕ್ತಾರೆ. ನೀವು ಇತ್ತೀಚೆಗೆ ನೋಡಿರ್ಬೋದು, ವಲಸಿಗರು ಪಾಪ ಈ ಹೆಬ್ರಿ ಪ್ರದೇಶದಲ್ಲಿ ಮೀನನ್ನು ಹಿಡಿಲಿಕ್ಕೆ ಹೋದ್ರು. ಆ ಸಂದರ್ಭದಲ್ಲಿ ಅವರನ್ನು ಎನ್ಜಿಒಗಳು, ಪರಿಸರ ಕಾಳಜಿ ಉಳ್ಳ ಎನ್ಜಿಒಗಳು ಹಿಡಿದ್ರು. ಎನ್ಜಿಒಗಳಿಗೆ ಇದರ ಬಗ್ಗೆ ಕಾಣ್ತಾ ಇಲ್ಲ, ಮರವನ್ನೇ ಕಡಿತಾರೆ, ನಾಶ ಮಾಡ್ತಾರೆ. ಅದನ್ನು ಯಾರು ಕೇಳುವವರಿಲ್ಲ. ಮೊದಲು ನೋಡಿ, ನಮ್ಮ ಆಗುಂಬೆ ಘಾಟಿಯಲ್ಲಿ ಒಬ್ಬ ಬೈಕ್ ಬಂದ್ರು ಸಹ ಚೆಕಿಂಗ್ ಮಾಡ್ತಿದ್ರು, ಕಿಸೆಯನ್ನು ಸಹ ಚೆಕ್ ಮಾಡ್ತಿದ್ರು, ಎಲ್ಲೋ ಒಂದು ಗಂಧ ತುಂಬಿಕೊಂಡು ಬರ್ತಾನಂತ. ಈಗ ಯಾವ್ದು ಸಹ ಚೆಕ್ ಮಾಡುದಿಲ್ಲ. ಯಾಕೆ ಗೊತ್ತುಂಟಾ? ಅಲ್ಲಿ ಗಂಧದ ಮರ ಬಿಡಿ, ಗಂಧದ ಬೇರು ಇಲ್ಲ. ಅದು ಅವರಿಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಗೊತ್ತುಂಟು. ಸರಿ, ಬಹಳಷ್ಟು ವಿಚಾರಗಳನ್ನು ನಾವು ಇವತ್ತು ಮಾತಾಡಿದ್ವಿ. ಒಂದು ಯಾವ ರೀತಿಯಲ್ಲಿ ಬರಗಾಲ ಈಗ ಬರ್ತಾ ಇದೆ ಅನ್ನುವಂಥದ್ದು, ಬಿಸಿಲಿನ ಒಂದು ತಾಪ ಹೆಚ್ಚಾಗ್ತಾ ಇದೆ. ಮುಂದಿನ ದಿನಗಳಲ್ಲಾದ್ರೂ ಇದ್ರ ಬಗ್ಗೆ ಗಮನ ಹರಿಸಬೇಕು. ನೀರಿನ ಸೋರ್ಸ್ ಏನಿದೆ ಅದನ್ನು ಉಳಿಸುವಂತ ವ್ಯವಸ್ಥೆಗಳನ್ನ ಮಾಡಬೇಕು ಅಂತ ತಾವು ಹೇಳಿದ್ರಿ. ಎಸ್, ಇವತ್ತು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಹಂಚಿಕೊಂಡದಕ್ಕೆ ನಿಮ್ಮ ವಿಚಾರಗಳನ್ನು ಧನ್ಯವಾದಗಳು. ಎಸ್, ಇದಿಷ್ಟು ಈ ಹೊತ್ತಿನ ವಿಶೇಷ. ಯಾವ ರೀತಿಯಲ್ಲಿ ಇವತ್ತು ಬರಗಾಲದ ಬಿಸಿ ಹೆಚ್ಚಾಗ್ತಾ ಇದೆ, ಮತ್ತೆ ಈಗಾಗಲೇ ವನ ಮಹೋತ್ಸವ ಅನ್ನುವಂಥದ್ದು ಕಾಟಾಚಾರಕ್ಕೆ ಆಗದಿರಲಿ, ಮತ್ತೆ ಪ್ರತಿದಿನ ಆ ಮರಗಳನ್ನು ಜೋಪಾನ ಮಾಡಿ ಕಾಯುವಂಥ ವ್ಯವಸ್ಥೆಗಳು ಆಗಬೇಕಾಗಿದೆ. ಕೆರೆಗಳನ್ನು ಉಳಿಸಿಕೊಳ್ಳುವಂಥ ಯೋಜನೆಗಳು, ಅಭಿಯಾನಗಳು ಆಗಬೇಕಾಗಿದೆ. ಅದೊಂದು ಈ ಮುಂದಿನ ದಿನಗಳಲ್ಲಿ ದೊಡ್ಡ ಸವಾಲಾಗ್ತಾ ಇದೆ. ಯಾಕಂದರೆ ಈಗಾಗಲೇ ನಾವು ನೋಡಬೇಕಾಗಿದೆ, ಎಷ್ಟು ಕೆರೆಗಳು ಮುಚ್ಚಿವೆ, ಯಾಕೋಸ್ಕರ ಮುಚ್ಚಿವೆ, ಇಲ್ಲಿ ಯಾವ ವಸತಿ ಸಮುಚ್ಚಯ ಆಗಿದೆ ಅನ್ನುವಂಥದ್ದು. ಇದರ ಬಗ್ಗೆನ ಒಂದು ಅಭಿಯಾನವನ್ನು ಸ್ಪಂದನ ಮುಂದಿನ ದಿನಗಳಲ್ಲಿ ನಡೆಸುತ್ತೆ. ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ.